ಪಾರಿಜಾತ ಅಪಹರಣ ಎನ್ನುವಂಥ ಪ್ರಸಂಗ ತಾಳಮದ್ದಲ ರೂಪದಲ್ಲಿ ಜರುಗಲಿಕ್ಕಿದೆ. ಬಲಿಪ ನಾರಾಯಣ ಭಾಗವತರು ಬರೆದಂತಹ ಪಾರಿಜಾತ ಅಪಹರಣ. ದಯವಿಟ್ಟೊಮ್ಮೆ ಯಕ್ಷಗಾನದ ಪ್ರಸಂಗ ಕವಿಗಳನ್ನು ನೆನಪಿಸಿಕೊಳ್ಳುವಂಥ ದೃಷ್ಟಿಯಿಂದ ಬಲಿಪ ನಾರಾಯಣ ಭಾಗವತರನ್ನು ನೆನಪಿಸಿಕೊಳ್ಳುತ್ತಾ ಎಲ್ಲರೂ ಇನ್ನೊಂದು ಅಪೂರ್ವ ಕೃತಿಯನ್ನು ಯಕ್ಷಗಾನ ಕ್ಷೇತ್ರಕ್ಕೆ ನೀಡಿದಂಥ ಬಲಿಪ ನಾರಾಯಣ ಭಾಗವತರಿಗೆ ಗೌರವವನ್ನು ಸೂಚಿಸೋಕ್ಕೋಸ್ಕರವಾಗಿ ಚಪ್ಪಾಳೆ ಮೂಲಕ ಅವರಿಗೆ ನಾವು ಗೌರವವನ್ನು ಸೂಚಿಸ್ತಾ ಇದ್ದೇವೆ. ಕಾರ್ಯಕ್ರಮದ ಈ ಪಾರಿಜಾತ ಅಪಹರಣ ತಾಳಮದ್ದಲೆಯಲ್ಲಿ ನಮ್ಮ ಜೊತೆ ಭಾಗವಹಿಸುವಂತಹ ಕಲಾವಿದರುಗಳು ಹಿಮ್ಮೇಳದಲ್ಲಿ ಶ್ರೀಯುತ ಪುರುಷೋತ್ತಮ ಭಟ್ ನಿಡ್ವಜೆ, ಮದ್ದಳೆಯಲ್ಲಿ ಮತ್ತು ಶ್ರೀಯುತ ಕೃಷ್ಣ ಪ್ರಕಾಶ್ ಉಳಿತಾಯರು, ಚಂಡಿಯಲ್ಲಿ ಶ್ರೀ ಸುಬ್ರಹ್ಮಣ್ಯ ಚಿತ್ರಾಪುರ, ಚಕ್ರತಾಳದಲ್ಲಿ ಮಯ್ಯರೊಣದಲ್ಲಿ ಸಹಕರಿಸಲಿಕ್ಕಿದ್ದಾರೆ, ಮಾಧವ ಮಯ್ಯ ಸುರತ್ಕಲ್ ಅವರು ಸಹಕರಿಸಲಿಕ್ಕಿದ್ದಾರೆ. ಮುಮ್ಮೇಳದಲ್ಲಿ ಪಾತ್ರ ಪರಿಚಯ ಇರುತ್ತಿದೆ. ವಿದುಷಿ ಶ್ರೀಮತಿ ಸುಮಂಗಲ ರತ್ನಾಕರ್ ಅವರು ಸತ್ಯಭಾಮಿಯಾಗಿ, ಶ್ರೀಮತಿ ಪದ್ಮಾಚಾರ್ ಶ್ರೀಕೃಷ್ಣನಾಗಿ, ಶ್ರೀಮತಿ ಸಾವಿತ್ರಿ ಎಸ್ ರಾವ್ ದೇವೇಂದ್ರನಾಗಿ, ಶ್ರೀಮತಿ ಸುಮಾಡ್ಕರ್ ಅವರು ಪಾರ್ವತಿಯಾಗಿ, ಶ್ರೀಮತಿ ಶಿಲ್ಪಾ ಸುಪ್ರೀತ್ ಅವರು ನಂದನವನದ ಪಾಲಕರಾಗಿ, ಶ್ರೀಮತಿ ವಿಭಾ ಕೃಷ್ಣ ಪ್ರಕಾಶ್ ಉಳಿತಾಯರು ಬ್ರಹ್ಮನಾಗಿ ಮತ್ತು ಕುಮಾರಿ ಛಾಯಾಲಕ್ಷ್ಮಿ ಅವರು ಮಹೇಶ್ವರನ ಪಾತ್ರವನ್ನು ನಿರ್ವಹಿಸಲಿಕ್ಕಿದ್ದಾರೆ. ಮಹಿಳಾ ಕಲಾವಿದರುಗಳಿಂದಲೇ ನಡೆಸಲ್ಪಡುವ ಈ ಕಾರ್ಯಕ್ರಮ ಇದೊಂದು ವಾಚಿಕ ಸಮಾರಾಧನೆ. ಈ ವಾಚಿಕ ಸಮಾರಾಧನೆ ಕಾರ್ಯಕ್ರಮವನ್ನು ಕೂಡ ಎಲ್ಲರೂ ಅತ್ಯಂತ ಪ್ರೀತಿಯಿಂದಲೇ ಕೇಳಬೇಕು ಅಂತ ಕೇಳಿಕೊಳ್ತಾ ಶ್ರೀಯುತ ಪುರುಷೋತ್ತಮ ಭಟ್ ನಿಡ್ವಜಿಯವರು ಈ ತಾಳಮದ್ದಲೆ ಕಾರ್ಯಕ್ರಮ ಪ್ರಾರಂಭಿಸಬೇಕು ಅಂತ ಕೇಳಿಕೊಳ್ತಾ ಇದ್ದೇನೆ. ಬಲಿಪ ನಾರಾಯಣ ಭಾಗವತರಿಂದ ರಚಿಸಲ್ಪಟ್ಟ ಪಾರಿಜಾತ ಅಪಹರಣ ಸುಮಾರು 12:45 ತನಕ ಈ ಕಾರ್ಯಕ್ರಮ ಮುಂದೆ ಹಿಮ್ಮೇಳದಲ್ಲಿ ನಮ್ಮ ಜೊತೆ ಇರುವಂತಹ ಶ್ರೀಯುತ ಪುರುಷೋತ್ತಮ ಭಟ್ ನಿಡ್ವಜಿಯವರಿಗೆ ಸ್ಮರಣಿಕೆ ನೀಡಿ ಗೌರವಿಸ್ತಾ ಇದ್ದಾರೆ. ಶ್ರೀಯುತ ಕೃಷ್ಣ ಪ್ರಕಾಶ್ ಉಳಿತಾಯರಿಗೆ, ಶ್ರೀಯುತ ಸುಬ್ರಹ್ಮಣ್ಯ ಭಟ್ರಿಗೆ ಹಾಗೂ ಶ್ರೀಯುತ ಮಾಧವಮಯ್ಯರಿಗೆ. ದುರ್ಗಾಂಬಿಕೆಯ ಬಲಗೊಂಡು ಭಕ್ತೆಯೋ ಅಂಬಿಕಾ ಸುತ ವಿಘ್ನರಾಜನ ಪೆರೆದು ಸಂಸ್ತುತಿಸಿ ಅಂಬೋನಿಧೆಯ ಆತ್ಮಜೆಗೆ ಕೈ ಮುಗಿದು ಅಂಬುಜಾಸನವಾಣಿಯರ ಪಾದ ಅಂಬುಜಕ್ಕೆ ಬಡ ಮಾಡುತ್ತ ವರ್ಣಿಪೆ ನೀ ಕಥಾಮೃತವ ಒಂದೊಳೆಯದೆ ಅವರವರ ವಸ್ತುವನಿತ್ತು ಒಂದೊಳೆಯದೆ ಅವರವರ ವಸ್ತುವನಿತ್ತು ವಂದಿಸಿ ಸುರಮಾದಿಗೆ ಒಂದೊಳಿಯದೆ ಅವರವರ ವಸ್ತುವನಿತ್ತು ವಂದಿಸಿ ಸುರಮಾದಿಗೆ ಇಂದ್ರ
ಮನ್ನಣೆಗೊಂಡು ಆನಂದದಿ ಮುರಗರನು ಭಾಮ ಸ್ವಾಮಿ, ಸುಂದರವಾದ ದಿವ್ಯ ಗಾಯನವನ್ನು ಯಾರಾದರೂ ಕೇಳ್ತಾ ಇದ್ರೆ ಆ ಮನಸ್ಸು ಅಲ್ಲೇ ನೆಲೆ ನಿಲ್ತದೆ, ಹೌದಲ್ವೇ? ಅಲ್ವಾ? ಸಂಗೀತವನ್ನು ಕೇಳುವಾಗ ಅದಕ್ಕೆ ಸೋಲದವರು ಯಾರಿದ್ದಾರೆ? ಹಾಗೆ ಒಬ್ಬ ಸಂಗೀತಗಾರ ಒಂದು ಕೋಣೆಗೆ ಹೋಗಿ ಬಾಗಿಲನ್ನು ಭದ್ರವಾಗಿಸಿ ಅಲ್ಲಿ ಹಾಡಿದ್ರೆ ಯಾರಿಗೂ ಕೇಳುವುದಿಲ್ಲ. ಹಾಗೆ ಪರಿಮಳವನ್ನು ಬೀರುವಂತಹ ಒಂದು ಪುಷ್ಪ, ಅದನ್ನು ಮಾಲೆ ಕಟ್ಟಿಕೊಂಡು ನೀವು ತಲೆಯಲ್ಲಿ ಇರಿಸಿಕೊಂಡ್ರೆ ಅದರ ದಿವ್ಯವಾದ ಸುವಾಸನೆಯಿಂದ ಮನಸ್ಸು ಪುಳಕಿತಗೊಳ್ತದೆ. ಸತ್ಯ ಸ್ವಾಮಿ. ಹಾಗೆ ಒಂದು ಪಾತ್ರೆಯಲ್ಲಿ ಹಾಕಿ ಆ ಹೂವನ್ನು ಮುಚ್ಚಳ ಹಾಕಿ ಭದ್ರವಾಗಿ ಮುಚ್ಚಿಟ್ರೆ ಯಾರಿಗೂ ಅದರ ಪರಿಮಳ ಬರುವುದಿಲ್ಲ, ಅಲ್ವೇ? ಹೌದು. ಹಾಗೆ ಕತ್ತಲಿನಲ್ಲಿ ಒಂದು ದೀಪವನ್ನು ಬೆಳಗಿಸಿದ್ರೆ ಕತ್ತಲು ನಿವಾರಣೆ ಆಗ್ತದೆ, ಅಲ್ವಾ? ಕೋಣೆ ಬೆಳಕಾಗ್ತದೆ. ಕೋಣೆ ಬೆಳಕಾಗ್ತದೆ. ಆದ್ರೆ ಬತ್ತಿ ಉರಿದು ಉರಿದು ಅಲ್ಲಿ ಮಸಿ ತುಂಬಿದ್ರೆ ಕತ್ತಲೆ ಆವರಿಸ್ತದೆ, ಬೆಳಕು ಮತ್ತೆ ಕಾಣುವುದಿಲ್ಲ. ಸತ್ಯ ಸ್ವಾಮಿ. ಯಾರು ನಮ್ಮನ್ನು ಬೆಳಕು ಅಂತ ಕರೀತಾರೋ ಅವರಿಗೆ ನಾವು ಬೆಳಕಾಗಿ ಹೋಗಬೇಕು. ನಮ್ಮೊಳಗಿರುವ ದೈವಿಕತೆ ಅದು ಪ್ರಜ್ವಲಗೊಳ್ಳಬೇಕು ಅಂತಿದ್ರೆ ನಮ್ಮನ್ನು ನಾವು ತೆರೆದುಕೊಳ್ಳಬೇಕಾಗ್ತದೆ, ಒಳಗೆ ಬಂಧಿಯಾಗಿಸಿಕೊಂಡಿರುವುದಲ್ಲ. ಹೌದು. ಹಾಗೆ ಯಾರು ನಮ್ಮನ್ನು ಬೆಳಕು, ನಮ್ಮನ್ನು ಸರ್ವವ್ಯಾಪಕ, ಸರ್ವಜ್ಞ, ಸರ್ವಶಕ್ತ ಅಂತ ನಮ್ಮನ್ನು ಕರೆದ್ನೋ, ಕಾಲಿಗೆ ಬಿದ್ದು ನೀನು ರಕ್ಷಿಸಬೇಕು ಅಂತ ಕರೆದ್ನೋ, ಅವನ ಕರೆಗೆ ನಾವು ಓಗೊಟ್ಟು ಹೋದದ್ದು. ಹೌದು ಅಲ್ವೇ? ಹೌದು ಸ್ವಾಮಿ. ನರಕಾಸುರನೆನ್ನುವ ದುಷ್ಟನಿಂದ ನಾವು ತೊಂದರೆಗೊಳಗಾಗಿದ್ದೇವೆ ಅಂತ. ನರಕ ಅಂದ್ರೂ ಕತ್ತಲೆಯೇ ಅಲ್ವೇನೆ? ಹೌದು. ಅವನಿರುವಂತಹ ಪುರವೂ ಹಾಗೆ ಪ್ರಾಗ್ ಜ್ಯೋತಿಷ. ಪ್ರಾಗ್ ಅಂದ್ರೂ ಕತ್ತಲೆಯೇ, ಜ್ಯೋತಿಷ ಅಂದ್ರೆ ಬೆಳಕಿನ ಮುಂದೆ ಅಂತ. ಅಂದ್ರೆ ಕತ್ತಲು ಅಂತ ಹೇಳುವುದು ಅಂಧಕಾರವಲ್ಲ, ಕತ್ತಲಿನ ನಂತರ ಅದು ಬೆಳಕೇ ಬರುವುದು. ಆದ ಕಾರಣ ಕತ್ತಲು ಅಂತ ಹೇಳಿದ್ರೆ ಬೆಳಕಿನ ಮೊದಲಿನ ಪ್ರಕ್ರಿಯೆ. ಹಾಗೆ ನಮ್ಮನ್ನು ಕರೆದ ಕ್ಷಣ ನಾವು ಬಂದದ್ದು ಪ್ರಾಗ್ಜ್ಯೋತಿಷ್ಯ ನಗರಕ್ಕೆ. ಹೌದು. ನಾನು ಹೊರಟ ಕ್ಷಣದಲ್ಲಿ ನೀನು ನನ್ನ ಜೊತೆ ಬರ್ತೇನೆ ಅಂತ ಹೇಳಿದ್ದೆ. ಹಠ ಮಾಡಿ ಬಂದವಳು. ಹೌದು. ಒಂದು ರೀತಿಯಲ್ಲಿ ಆ ಬ್ರಹ್ಮನ ವರದ ಪ್ರಕಾರ ಇದು ಆಗಲೇಬೇಕು, ಸತಿಯ ಜೊತೆಯಾಗಿಯೇ ಹೋಗಬೇಕು ಅಂತ ಹೇಳುವುದು ನನ್ನ ಸಂಕಲ್ಪವೂ ಆಗಿತ್ತು. ಹಾಗೆ ನಾವಿಬ್ಬರು ಜೊತೆಯಾಗಿಯೇ ಹೋದೆವು. ಅಲ್ಲಿ ಹೋಗಿ ಪ್ರಾಗ್ಜ್ಯೋತಿಷ್ಯ ನಗರಕ್ಕೆ ನಾವು ಹೋಗುವಂತಹ ಸಂದರ್ಭದಲ್ಲಿ ಮುರಪಾಶ ನಮ್ಮನ್ನು ಎದುರಾಯಿತು. ಹೌದಲ್ವೇ? ಆ ಮುರಪಾಶವನ್ನು ಭೇದಿಸಿ ಆ ಮುರಾಸುರನನ್ನು ಧ್ವಂಸಗೊಳಿಸಿ ಮತ್ತೆ ಹೋಗಿ ನರಕನ ವಧೆಯನ್ನು ಮಾಡಿ ಅಲ್ಲಿಂದ ನಾವು ವಶಪಡಿಸಿಕೊಂಡಂತಹ ವಸ್ತುಗಳಿದೆ, ಅದನ್ನೆಲ್ಲ ಮತ್ತೆ ತಿರುಗಿ ಕೊಡಬೇಕಲ್ಲ. ಅದಕ್ಕಾಗಿ ದೇವೇಂದ್ರನ ಸ್ವರ್ಗಲೋಕಕ್ಕೆ ನಾವು ಹೋದೆವು. ಸ್ವರ್ಗಲೋಕಕ್ಕೆ ಹೋಗಿ ಸ್ವರ್ಗದ ಬಾಗಿಲಿನಲ್ಲಿ ಶಂಖನಾದವನ್ನು ನಾನು ಗೈದಾಗ ಬಹಳ ಸಂತಸದಿಂದ ನಮ್ಮನ್ನು ಎದುರಿಸಲಿಕ್ಕೆ ಬಂದರು ನೋಡು. ಸ್ವರ್ಗ ಸುಂದರಿಯರೆಲ್ಲರೂ ಪೂರ್ಣ ಕುಂಭ ಸ್ವಾಗತವನ್ನು ನಮಗೆ ಮಾಡಿದ್ರು. ಹೌದು ಅಲ್ವಾ? ಹೌದು. ಎಲ್ಲರೂ ನಮ್ಮನ್ನು ಸ್ವಾಗತಿಸುವಾಗ ಚಿತ್ರಸೇನನ ಗಾಯನವೂ ಇತ್ತು. ಹಾಗೆ ಅಲ್ಲಿಂದ ಸ್ವತಃ ದೇವೇಂದ್ರನೇ ಚಾಮರವನ್ನು ಬೀಸುತ್ತಾ ಮಡದಿ ಶಚೀದೇವಿಯೊಂದಿಗೆ ಬಂದ ನಮ್ಮನ್ನು ಸ್ವಾಗತಿಸಿದ, ಕರೆದುಕೊಂಡು ಹೋದ. ತುಂಬುರು ನಾರದರು ಬೇರೆ ಗಾಯನವನ್ನು ಮಾಡ್ತಾ ಇದ್ರು, ಅಲ್ವೇ? ಅಲ್ಲಿ ಹೋಗಿ ನಮಗೆ ನವರತ್ನದ ಆಸನವನ್ನು ಕೊಟ್ಟು ಅರ್ಘ್ಯ ಪಾದ್ಯ ಆಚಮನ ಮಧುಪರ್ಕ ಎಲ್ಲವನ್ನು ಸಮರ್ಪಿಸಿ ನಮ್ಮನ್ನು ವಿಶೇಷವಾಗಿ ಪೂಜಿಸಿ ಅಭಿನಂದಿಸಿದ್ರು. ಅಲ್ಲಿಂದ ನಾವು ಅದಿತಿ ಮಾತೆಯ ಬಳಿಗೆ ಹೋದೆವು. ಅವಳ ಕುಂಡಲವನ್ನು ಅವಳಿಗೆ ಕೊಡಬೇಕಲ್ಲ. ಹೌದು. ವಾಮನಾವತಾರದಲ್ಲಿ ನಾನು ಮಗನೇ ಆಗಿದ್ದರಿಂದ ನನಗೆ ಮಾತೆಯೂ ಹೌದು, ನೀನು ಸೊಸೆಯೇ ಅಲ್ವಾ? ಹೌದಲ್ಲ? ಹಾಗೆ ಸೊಸೆಯಾದ ನೀನೇ ಕೊಡು ಅಂತ ನಿನ್ನಲ್ಲೇ ನಾನು ಹೇಳಿದ್ದು. ನನ್ನ ಸೌಭಾಗ್ಯ ಅದು. ಹೌದು. ಅವಳೇನು ಮಾಡಿದ್ಲು, ನಿನ್ನನ್ನು ಆಲಂಗಿಸಿಕೊಂಡು
ತುಂಬು ಮನಸ್ಸಿನಿಂದ ಆಶೀರ್ವಾದದ ನಿನಗೆ- ಮಂತ್ರ ಪುಷ್ಪವನ್ನೇ ನನ್ನ ಶಿರದ ಮೇಲಿಟ್ಲು. ಹೇಳಿ ಹಾಕಿದ್ಲು. ಹ್ಮ್. ಗಂಧವನ್ನು ನಿನ್ನ ಮೈಗೆ ಪೂಸಿದ್ಲು, ಪೂಸಿದ್ಲು. ಪುಷ್ಪವನ್ನು ನಿನ್ನ ತಲೆಗೆ ಮುಡಿಸಿದ್ಲು, ಹ್ಮ್. ದಿವ್ಯಾಭರಣಗಳನ್ನು ಕೊಟ್ಲು. ಹೌದಲ್ವೇ? ಮುಪ್ಪು ಜರೆ ಯಾವುದು ಬಾಧಿಸಬಾರದು, ನಿನಗೆ ಜಡತ್ವ ಬಾಧಿಸಬಾರದು ಅಂತ ಹೇಳುವ ಅನುಗ್ರಹವನ್ನು ಮಾಡಿದ್ಲು. ಹೌದು. ಸ್ವರ್ಗದ ಈ ಸಿರಿ ಸಂಪದವನ್ನೆಲ್ಲ ನೋಡಿದೆವು, ಸೌಂದರ್ಯವನ್ನೂ ಕಣ್ಣಿನಲ್ಲಿ ತುಂಬಿಕೊಂಡೆವು ಹ್ಮ್. ಅಲ್ವಾ? ಹೌದು. ಇನ್ನು ನಮಗೆ ನೋಡಬೇಕಾದ್ದನ್ನು ನೋಡಿ ಆಯಿತು, ಹ್ಮ್. ಕೊಡುವಂಥದ್ದನ್ನು ಕೊಟ್ಟು ಆಯಿತು. ಹ್ಮ್. ಇನ್ನು ಇಲ್ಲೇ ನಿಲ್ಲುವುದೇನು, ಹೋಗುವಲ್ಲ ನಾವು. ಸ್ವಾಮಿ, ಹಾ, ಈ ಸಂದರ್ಭದಲ್ಲಿ ನನ್ನ ಮನಸ್ಸು ಹೇಗುಂಟು ಬಲ್ಲಿರ? ಧನ್ಯತೆಯ ಭಾವದಿಂದ ತುಳುಕ್ತಾ ಉಂಟಲ್ಲ, ಧನ್ಯಳಾದೆ. ಧನ್ಯಳಾದೆ ಸಂಪನ್ನ ನಿನ್ನ ದಯದಿ ಧನ್ಯಳಾದೆ ಸಂಪೂರ್ಣ ಕೃಪಾವನದಿ ಇನ್ನ ಪೋಲ್ವದಾರಿನ್ನು ಮೋ ಜಗದಿ ಎನ್ನ ಪೋಲ್ವದಾರಿನ್ನು ಮೂರು ಜಗದಿ ಧನ್ಯಳಾದೆ ಬಣ್ಣಿಸಲರೆಯನು ಪುಣ್ಯದ ಫಲ ಬಿಡೋ ಬಣ್ಣಿಸಲರಿಯನು ಪುಣ್ಯದ ಫಲ ಬಿಡು ಬಿಡುಗಳ್ಳರಿಂದ ನಾ ಮನ್ನಣೆ ಪಡೆದೆ ಬಿಡುಗಳ್ಳರಿಂದ ನಾ ಮನ್ನಣೆ ಪಡೆದೆ ಧನ್ಯಳಾದೆ ಸಂಪನ್ನ ನಿನ್ನ ದಯದಿ ಸಂಪೂರ್ಣ ಕೃಪಾವನದಿ ಧನ್ಯಳಾದಿ ಸ್ವಾಮಿ, ಭಾಮ, ನಿಮ್ಮ ಸಂಪೂರ್ಣ ಕೃಪಾ ಕಟಾಕ್ಷ ಎನ್ನುವುದು ನನ್ನ ಮೇಲಾಗಿದೆ. ಹ, ಈ ಕಾರಣಕ್ಕಾಗಿ ನಾನು ಧನ್ಯಳಾಗಿದ್ದೇನೆ. ಹ್ಮ್, ಈ ಕ್ಷಣಕ್ಕೆ ನನ್ನ ಮನಸ್ಸಿನಲ್ಲಿ ಕಾಣ್ತಾ ಉಂಟು, ಏನು? ಯಾರಾದರೂ ನನ್ನಂತಹ ಸೌಭಾಗ್ಯವತಿ ಮೂರು ಲೋಕದಲ್ಲಿ ಇದ್ದಾರೋ ಹೇಳಿ? ಖಂಡಿತವಾಗಿಯೂ ಇಲ್ಲ. ಅಷ್ಟಮಾಂಗನೆಯರ ಕೈ ಹಿಡಿದವರು ನೀವು, ಹ್ಮ್, ಅವರಲ್ಲಿ ನಾನು ಒಬ್ಬಳು. ಹೌದು. ಆದರೆ ಹ್ಮ್. ನಿಮ್ಮ 8 ಮಂದಿ ಮಡದಿಯರಲ್ಲಿ ಹ್ಮ್, ಸಶರೀರಿಗಳಾಗಿ, ಅದು ಪತಿಯೊಂದಿಗೆ ಹ್ಮ್, ಈ ಸ್ವರ್ಗಲೋಕಕ್ಕೆ ಬರುವಂತಹ ಯೋಗ ಭಾಗ್ಯ ದೊರೆತದ್ದಾದ್ರೂ ಯಾರಿಗೆ ಹೇಳಿ? ನಿನಗೆ ಅಲ್ಲ. ಈ ಸತ್ಯಭಾಮೆಗೆ ಮಾತ್ರ. ಹ್ಮ್. ಆ ಹಿರಿಮೆ, ಆ ಸಂತಸ ನನ್ನದು. ಹ್ಮ್, ಉಳಿದವರಿಗೆ ಆ ಭಾಗ್ಯ ಇಲ್ಲ ಹೌದು. ಅಲ್ವೇ? ಹ್ಮ್, ಇನ್ನು ನನ್ನ ಸಂತೋಷಕ್ಕೆ ಮತ್ತಷ್ಟು ಕಾರಣ ಏನು? ಈ ಬಿಡುಗಣ್ಣರನ್ನು ಕಂಡದ್ದು. ಹ, ಇವರು ಭೂಲೋಕಕ್ಕೆ ಬಂದ್ರು ಹೋದ್ರು ನಮ್ಗೇನು ವ್ಯತ್ಯಾಸ ಗೊತ್ತಾಗೋದಿಲ್ಲ. ಬಂದ್ರು ನಿಮ್ಮಲ್ಲಿ ಎಲ್ಲಿಯಾದ್ರೂ ಬರ್ತಾರೆ, ನೋಡ್ತಾರೆ, ಹೋಗ್ತಾರೆ, ನಿಮ್ಮ ಅನುಗ್ರಹ ಸಿಗುತ್ತದೆ. ಹೌದು. ಆದರೆ ಈ ಸುರಲೋಕವನ್ನು ನೋಡುವುದು ಅಂತ ಹೇಳಿದ್ರೆ ಎಂತಹ ಭಾಗ್ಯ. ಹ್ಮ್, ಭೂಲೋಕದಲ್ಲಿ ಇರುವವರು ಯಾರೂ ಸಶರೀರಿಗಳಾಗಿ ಹ್ಮ್. ನಮ್ಮಂತಹ ಮರ್ತ್ಯದವರು ಈ ಪ್ರದೇಶಕ್ಕೆ ಬರುವ ಅವಕಾಶವೇ ಇಲ್ಲ ಹೌದು. ಅಲ್ವೇ? ಹ್ಮ್. ಅಂತಹ ಈ ಸುಯೋಗ ಸಿಕ್ಕಿದಾಗ ಈ ಬಿಡುಗಣ್ಣರೆಲ್ಲ ನಿಮ್ಮನ್ನು ಸ್ವಾಗತಿಸಿದ ಪರಿ ಹ್ಮ್,
ಹೇಗೆ ಹೂವಿನೊಂದಿಗೆ ಹ. ನಾರು ಸ್ವರ್ಗವನ್ನು ಸೇರ್ತದೆ, ಮುಡಿಯನ್ನು ಸೇರ್ತದೆ ಅಂತ ಹೇಳ್ತಾರೋ, ಹಾಗೆ ನಿಮ್ಮೊಂದಿಗೆ ಬಂದಂತಹ ನನ್ನನ್ನು ಕೂಡ ಅಷ್ಟೇ ಚೆನ್ನಾಗಿ ಉಪಚರಿಸಿದ್ರು. ಹ. ನೀವೇ ಹೇಳಿದ್ರಿ ಆ ಮಾತೆ ಯಾವ ರೀತಿ ನನ್ನನ್ನ ಗೌರವಿಸಿದ್ರು, ಮುದ್ದಿಸಿದ್ರು. ಮಗಳಂತೆ ನನ್ನನ್ನ, ಸೊಸೆಯಾಗಿದ್ರು ಮಗಳಂತೆ ನನ್ನನ್ನ ಅಪ್ಪಿಕೊಂಡ್ರು, ಮುದ್ದಾಡಿದ್ರು. ಸುಗಂಧ ದ್ರವ್ಯವನ್ನು ಪೂಸಿ ಅಲ್ವೇ? ಅಲ್ವಾ? ಯಾರಿಗುಂಟು ಈ ಸೌಭಾಗ್ಯ ಸ್ವಾಮಿ? ಆಗಲಿ. ಧನ್ಯತೆಯ ಮನಸ್ಸಿನಿಂದ ನಾನೇನು ಈಗ ಸಂತೋಷವನ್ನು ಅನುಭವಿಸ್ತಾ ಇದ್ದೇನೆ. ಬಂದ ಕೆಲಸ ಎಲ್ಲ ಆಯ್ತು, ಹೋಗುವ ಅಂತ ಹೇಳ್ತಿದ್ದೀರಲ್ಲ. ಸಂತೋಷ ಆಯ್ತಲ್ಲ ನಿನಗೆ? ಸಂತೋಷ ಆಯ್ತು, ಮತ್ತೇನಾಯ್ತು? ಹೋಗುವ ಹೋಗುವ ಹೇಳ್ತಿದ್ದೀರಲ್ಲ. ಏನು ಸ್ವಾಮಿ, ಏನಾಯ್ತು? ಇಲ್ಲಿ ನಾನು ಬಂದ ಉದ್ದೇಶ ಏನು ಅದನ್ನೇ ಮರೆತು ಬಿಟ್ಟಿದಿರೋ ಹೇಗೆ? ಮರೆತು? ಮರೆತದ್ದ? ಮತ್ತೆ ನಾಟಕ ಆರಂಭ ಮಾಡ್ತಾ ಇದ್ದೀರಿ ನೀವು. ನಾನೇ ಬಿಡಿಸಿ ಹೇಳ್ಬೇಕಾ? ಏನನ್ನು ಮರೆ? ನಾನಿಲ್ಲಿ ಬರ್ತೇನೆ ಅಂತ ಹಠ ಮಾಡಿದ್ದು ಯಾಕೆ? ನನಗೆ ಆ ಪ್ರಕರಣ ನೆನಪಾದ ತಕ್ಷಣ ನೆನಪಾಗುವುದು ಆ ರುಕ್ಮಿಣಿಯ ಮುಖವೇ. ಹೌದಾ? ಪಾರಿಜಾತದ ವೃಕ್ಷ ತೋರುವೆ ಎನ್ನುತ್ತಲ್ಲಿ ಮಾರಾರಿಯ ಆಣೆಯನ್ನು ಹಾಕಿದವರು ಯಾರು? ಈಗ ಇಷ್ಟು ದೂರ ಬಂದು ಪಾರಿಜಾತದ ವೃಕ್ಷವನ್ನು ತೋರಿಸಲೇ ಇಲ್ಲ ನೀವು. ಈಗ ಪಾರಿಜಾತ ವೃಕ್ಷ ಒಂದು ವೇಳೆ ತೋರಿಸದೆ ಮತ್ತೆ ನಾವು ಭುವಿಗೆ ಮರಳಿದೆವು ಅಂತಾದ್ರೆ ನಾನು ಇನ್ನೊಮ್ಮೆ ಹಠ ಹಿಡಿಯುವ ಪ್ರಸಂಗ ಬಂದಿತ್ತು. ಈಗ ಅದು ಮರೆತು ಹೋಯ್ತು ನೀ ಅಂತ ಹೇಳುವುದು ನೀನು. ಮತ್ತೇನು ಸ್ವಾಮಿ, ಕೆಲವೊಮ್ಮೆ ಅರಿವೇ ಗುರುವಿನ ವರ ಅಂತ ಹೇಳ್ತಾರೆ. ನಮಗೆ ಗುರು ಕೊಟ್ಟಂತಹ ವರವನ್ನೇ ಅರಿವು ಅಂತ. ಕೆಲವೊಮ್ಮೆ ಮರೆವು ಅಂತ ಹೇಳುವುದು ಮತಿಯ ವರ ಅಂತ ಹೇಳ್ತಾರೆ. ಓ ಹೌದಲ್ಲ, ಮರೆತು ಹೋಗಬಹುದು ಎಲ್ಲವನ್ನು ಅಂತ. ಆದ್ರೆ ಕೆಲವೊಮ್ಮೆ ಮರೆಯಬಾರದು, ಅದು ಅಜ್ಞಾನ ಅಂತ ಆಗ್ತದೆ. ಕೆಟ್ಟದ್ದನ್ನು ಮರೆಯಬೇಕು, ಒಳ್ಳೆಯದನ್ನು ಮರೆಯಕೂಡದು. ಆದ್ರೆ ನನಗೆ ಇಲ್ಲಿಯ ಒಂದು ಸ್ವರ್ಗದ ವಾತಾವರಣ ನೋಡಿ ನೀನು ಹೇಗೆ ಮೈ ಮರೆತೆ ಹಾಗೆ ನನಗೂ ಕೂಡ ಮೈ ಮರೆತು ಹೋಗಿತ್ತು. ಹಾಗೆ ಇದ್ದು ಮರೆತು ಹೋಯಿತು. ಮರೆತು ಹೋದ್ರು ನಾನು ನಿಮ್ಮನ್ನು ನೆನಪಿಸುವವಳೆ ಈ ಬಗ್ಗೆ. ಹೌದಾ? ಹಾಗೆ ಈಗ ನಿನಗೆ ಪಾರಿಜಾತವನ್ನು ನೋಡಿ. ಎಲ್ಲುಂಟು ಸ್ವಾಮಿ? ಇಲ್ಲಿ ಎಲ್ಲಿಯೂ ಪಾರಿಜಾತದ ವೃಕ್ಷವೇ ಕಾಣುವುದಿಲ್ವಲ್ಲ. ಇದು ನಿನಗೀಗ ಕಾಣಿಸ್ಬೇಕಲ್ಲ, ಅದು ಇರುವುದೆಲ್ಲಿ ಗೊತ್ತುಂಟ ನಿನಗೆ? ಎಲ್ಲಿ? ನಂದನವನದಲ್ಲಿ. ಹೌದಲ್ವೇ? ಹೇಳಿದ್ರಿ, ಎಲ್ಲುಂಟು ನಂದನವನ ಇಲ್ಲಿ? ಹೋಗುವ. ನಾವು ಹಾಗೆ ಹೋಗ್ಲಿಕ್ಕೆ ಆಗುವುದಿಲ್ಲ, ಮತ್ತೆ ಇಂದ್ರನ ಅಪ್ಪಣೆಯನ್ನು ಪಡೆದೇ ಹೋಗಬೇಕು. ಯಾಕಂದ್ರೆ ಸ್ವರ್ಗದಲ್ಲಿ ಒಂದು ಸಂಸ್ಕಾರ ಅಂತ ಉಂಟಲ್ಲ, ಅದನ್ನು ಮೀರಿ ನಾವು ನಡೆಯಬಾರದು. ಆಗ ನಮಗೆ ಸಂಸ್ಕಾರ ಇಲ್ಲ ಅಂತ ಆಗ್ತದೆ. ಸರಿ. ಆದ್ದರಿಂದ ಅದರ ಪ್ರಕಾರವೇ ಅವನಲ್ಲಿ ಹೇಳಿ ನಂದನವನಕ್ಕೆ ಹೋಗೋಣ, ಕರೆದುಕೊಂಡು ಹೋಗ್ತೇನೆ. ಸರಿ, ಹೋಗೋಣ ಸ್ವಾಮಿ, ಹೋಗೋಣ. ಬಾಮ, ನೋಡಿದ್ಯಲ್ಲ, ಬಂದಾಕ್ಷಣವೇ ನಿನ್ನ ಮುಖ ಸಂಭ್ರಮದಲ್ಲಿ ತುಂಬಿ ತುಳುಕಾಡ್ತಾ ಇದೆ. ಏನು ಚಂದ ಸ್ವಾಮಿ, ಏನು ಚಂದ ಅಲ್ಲವೇ? ಹೋಗುವಾಗಲೇ ಶುಕ ಪಿಕಗಳು ನಮ್ಮನ್ನು ಸ್ವಾಗತಿಸ್ತಾ ಇದೆ. ಹೌದಲ್ಲ? ನೀನೇ ಮಾತಿನಲ್ಲಿ ಜಾಣೆ, ನಿನ್ನಿಂದ ಜಾಸ್ತಿ ಪ್ರೌಢಿಮೆಯಲ್ಲಿ ಅದು ಮಾತನಾಡ್ತಾ ಇದೆ ನೋಡು. ನಾನು ಮಾತನ್ನು ನಿಮ್ಮಿಂದಲೇ ಅಲ್ವೇ ಸ್ವಾಮಿ ಕಲಿತದ್ದು? ನನ್ನಿಂದ ಕಲಿತರು ನನ್ನನ್ನೇ ಮೀರಿಸುವಷ್ಟು ಈಗ ಮಾತಾಡ್ತಾ ಇದ್ದಿ ನೀನು. ಹಾಗಿರುವಾಗ ನಮ್ಮನ್ನು ಎದುರಿಸ್ಲಿಕ್ಕೆ ಏನು ಸೌಂದರ್ಯ ಇಲ್ಲಿ. ನವಿಲುಗಳು ನರ್ತಿಸಬೇಕು ಅಂತ ಇದ್ರೆ ಕೋಗಿಲೆಗಳು ಹಿಂಡು ಹಿಂಡಾಗಿ ಹಾಡ್ತಾ ಇದೆ ಅಲ್ವಾ? ಇದೆಲ್ಲ ಸೌಂದರ್ಯವನ್ನು ನೋಡ್ತಾ ನೋಡ್ತಾ ಮುಂದೆ ಸಾಗುವಾಗ ಸ್ವಾಮಿ ಕೈ ಹಿಡಿದುಕೊಂಡು ಹೋಗಿ, ಏನಿದು ಹೀಗೆ ಹೋಗ್ತಾ ಇದ್ದೀರಿ ನೀವು ಗಂಡಸರೇ? ಹೀಗೆ ನಿನ್ನ ಕೈ ನಾನು ಹಿಡಿದುಕೊಳ್ಬೇಕು. ಕೈ ಎಂದೋ ಹಿಡಿದಾಗಿದೆ ನಾನು, ಆದ್ರೆ ಈಗ ಹಿಡಿದುಕೊಳ್ತೇನೆ. ಬಿಡುವ ಕೈ ಅಲ್ಲಲ್ವ ಇದು? ನೀವು ಬಿಟ್ರು ನಾನು ಬಿಡ್ಬೇಕಲ್ಲ. ಆಗಲಿ ಬಾ, ಕೈಯನ್ನು ಕೊಡು. ಇಕೊಳ್ಳಿ ಸ್ವಾಮಿ, ಕೈ ಹಿಡ್ಕೊಂಡಿದ್ದೇನೆ, ತೋರಿಸಿ ಇಲ್ಲಿ ಏನೆಲ್ಲ. ಸ್ವಾಮಿ, ಓ ಅಲ್ಲಿ ಕಾಣ್ತಾ ಉಂಟಲ್ಲ ಕುದುರೆ, ಯಾವುದದು? ಓಹೋ, ಕುದುರೆ. ಉಚ್ಚೈಶ್ರವಸ್ಸು, ಅದುವೇ ನೋಡು. ಓ, ಬಹಳ ವೇಗವಾಗಿ ಓಡುವ ಕುದುರೆ ಅದೇ ಅಲ್ವೇ? ಹೌದು, ಅದುವೇ. ಆಹಾ, ಮತ್ತೆ ಓ ಅಲ್ಲಿ ಒಂದು ಮರ ಕಾಣ್ತಾ ಉಂಟಲ್ಲ, ವೃಕ್ಷ, ಕಲ್ಪ ವೃಕ್ಷವೇ ಅದು? ಇದೇ ಅಲ್ವೇ ಕೇಳಿದ್ದನ್ನು ಕೊಡುವ ಮರ? ನನಗೆ ಈಗೇನು ಬೇಡ ಸ್ವಾಮಿ, ಅದೆಲ್ಲ ಯಾಕೆ, ಮುಂದೆ ಹೋಗುವ. ಸೌಂದರ್ಯವನ್ನು ಕಣ್ಣಿನಲ್ಲಿ ತುಂಬಿಕೊಳ್ಳುವುದೇ ಒಳ್ಳೆಯದು ಅಲ್ವೇ? ನಮಗೆ ಯಾಕೆ ಬೇಕದು? ಅದು ಬೇಡ, ಅದರಿಂದ ನಮಗೇನು ಫಲ ಬೇಡ ಸ್ವಾಮಿ. ಹೂವುಗಳು ನೋಡಿ ಅಲ್ಲಿ, ಮಲ್ಲಿಗೆ, ಸಂಪಿಗೆ, ಜಾಜಿ, ಸುರಗಿ. ಹೂವನ್ನು ನೋಡ್ತಾ ಇದ್ದೀಯ ನೀನು? ಇಲ್ಲಿ ನೋಡು, ಕಮಲಗಳು ಸರಸಿಯಲ್ಲಿ ನಿನ್ನ ಮುಖವನ್ನೇ ಹೋಲುವಂತಹದ್ದು ನೋಡು. ಬೆರಗಾಗಿದ್ದೇನೆ ನಾನು, ಬೆರಗಾಗಿದ್ದೇನೆ ಸ್ವಾಮಿ. ಭಾಮೆ
ಹತ್ತಿರ ಕೈದಿ ತರುವ ಬೆರಗಾಗಿ ಭಾಮೆ ಹತ್ತಿರ ಕೈದಿ ಬೆರಗಾಗಿ ಭಾಮೆ ಹತ್ತಿರ ಕೈದಿ ಹತ್ತಿರ ಕೈದಿಗೆ ತರುವ ಪರಿಗಿಸುತ್ತಲ ಸುಮದ ಪರಿಮಳವೋ ವನವ ತರುವ ಪರಿಗಿಸುತ್ತಲ ಸುಮದ ಪರಿಮಳವು ಮನದ ಮರುಳುಗೊಳಿಸುವುದು ನಾನರೇ ಮನವ ಮರುಳುಗೊಳಿಸುವುದು ಮನವ ಮರುಳುಗೊಳಿಸುವುದು ನಾನರಿಯೇ ನೀ ತನಕ ಪರಮ ಸೌರಭ್ಯದಿಯು ಮೆರೆವುದೀನಾಕ ಮರುಳುಗೊಳಿಸುವುದು ನಾನರಿಯೇ ನೀ ತನಕ ಪರಮ ಸೌರಭ್ಯದಿಯು ಮೆರೆವುದೀನಾಕ ಬೆರಗಾಗಿ ಭಾಮೆಯೇ ಹತ್ತಿರ ಕೈದೆ ಆ ಆ, 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 ಸ್ವಾಮಿ 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 ಹೀಗೆ ಬನ್ನಿ ಹೀಗೆ ಬನ್ನಿ. ಭಾಮ ಏನೇ? ಓ ಅಲ್ಲಿ ನೋಡಿ, ಏನು? ಈ ಮರ ನನ್ನನ್ನು ಬಹಳವಾಗಿ ಆಕರ್ಷಿಸ್ತಾ ಉಂಟು. ನೀನು ಹೂ ಅಂತ ಹೇಳುವಾಗ ನನ್ನ ಕೈಯನ್ನು ಬಿಟ್ಟು ಓಡ್ತಾ ಇದ್ದೀಯಲ್ವೇನೆ? ಅಷ್ಟು ಚಂದ ಉಂಟು ಸ್ವಾಮಿ. ಹಾ. ಅಯ್ಯೋ ಏನು ಮರ, ಎಂತಹ ಮರ, ಇಂತಹ ಮರ ನಾನು ಭೂಲೋಕದಲ್ಲಿ ಎಂದೆಂದೂ ಕಂಡವಳಲ್ಲ. ನೋಡಿದ್ರೆ ಚಿನ್ನದ ಬೇರಿನಿಂದ ಕೂಡಿದೆ ಅಲ್ಲ. ಈ ವೃಕ್ಷವೇ ಸ್ವರ್ಣಮಯವಾಗಿದೆ. ಇದರ ಎಲೆಗಳೆಲ್ಲ ನೀಲವರ್ಣದಿಂದ ಶೋಭಿಸ್ತಾ ಉಂಟು. ಹೌದು, ನೀಲವರ್ಣದಿಂದ ಕಂಗೊಳಿಸ್ತಾ ಇದೆ ಅಲ್ಲ ಎಲೆಗಳು. ಮಾತ್ರವಲ್ಲ, ಕಾಣ್ತಾ ಇರುವ ಅರಳಿರುವ ಸುಮಗಳು ಹ, ಪಳ 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 ವಜ್ರದ ಹಾಗೆ ಮಾಣಿಕ್ಯ. ಹೊಳಿತಾ ಉಂಟು. ಮಾತ್ರವಲ್ಲ, ಅದರ ತೊಟ್ಟಿನ ಬಣ್ಣ ಎಂತದ್ದು ಸ್ವಾಮಿ ಇದು, ಕೆಳಗೆ ನೋಡಿದ್ರೆ ಸುಮಗಳ ರಾಶಿ. ಎಸಳುಗಳೆಲ್ಲ ವಜ್ರದ ಹಾಗೆ, ವಜ್ರದ ಹಾಗೆ ಎಸಳುಗಳಿವೆ. ಅದರ ಫಲಗಳೆಲ್ಲ ವೈಢೂರ್ಯದ ಹಾಗೆ ಅಲ್ವೇ? ಅಲ್ವೇ? ಮಾತ್ರವಲ್ಲ ನೋಡಿ, ಈ ಕೆಳಗೆ ಬಿದ್ದಂತ ಸುಮಗಳನ್ನು ನೋಡುವಾಗ ಹ್ಮ್ ಮುತ್ತು ಹವಳ ಮುತ್ತು ಹವಳ ಮುತ್ತು ಹವಳ ಹೀಗೆ ಪೋಣಿಸಿದ ಹಾ. ಸರದ ರಾಶಿಯೇ ಬಿದ್ದಿದೆ ಹೇಳುವಾಗೆ ಕಾಣುತ್ತಾ ಉಂಟು. ಹೌದು. ಪರಿಮಳ ಎಂತದ್ದು ಸ್ವಾಮಿ, ಘಮ ಘಮ ಘಮ. ಹಾ, ಆಹಾ ಹಾ ಹಾ, ಇಂತಹ ಸುಗಂಧವನ್ನು ಎಂದೂ ಆಘ್ರಾಣಿಸಿದವಳಲ್ಲ ನಿನ್ನ ನಾನು. ಮುಖದಲ್ಲಿ ಒಂದು ತೃಪ್ತಿ ರಾರಾಜಿಸ್ತಾ ಇದೆ. ಧನ್ಯತೆ ಹೆಚ್ಚು ಹೆಚ್ಚು ಆಗ್ತಾ ಉಂಟು. ಹ್ಮ್ ಇದನ್ನು ನೋಡಿದ್ರೆ ಸ್ವಾಮಿ ಯಾವ ವೃಕ್ಷ ಅಂತ ಗೊತ್ತಾಗುವುದಿಲ್ಲ. ಭೂಲೋಕದಲ್ಲಿ ಇಂಥ ವೃಕ್ಷವೇ ಇಲ್ಲ. ಕಮಲವನ್ನಾದ್ರೂ ಕಂಡವಳು, ಮಲ್ಲಿಗೆ, ಸಂಪಿಗೆ, ಸುರಗಿ ಇತ್ಯಾದಿ ಇತ್ಯಾದಿ ಸುಮಗಳು ಭೂಲೋಕದಲ್ಲೂ ಇದೆ. ನಕ್ಷತ್ರಾಕಾರದಲ್ಲಿ ಪರಿಶೋಭಿಸುವಂತಹ ಈ ಸುಮ ಯಾವುದು ಅಂತ ಅರ್ಥ ಆಗ್ಲಿಲ್ಲ ಸ್ವಾಮಿ. ಅರ್ಥ ಆಗ್ಲಿಲ್ವೇ? ಇಲ್ಲಿಂದ ಮುಂದೆ ಹೋಗುವುದೇ ಬೇಡ, ಇಲ್ಲೇ ಸ್ವಲ್ಪ ಹೊತ್ತು ನಿಂತುಕೊಳ್ಳುವ ಸ್ವಾಮಿ. ಅದನ್ನು ನೋಡಿದಷ್ಟು ಯಾವುದು ವೃಕ್ಷ? ನೋಡಬೇಕು ಅಂತ ಅನ್ನಿಸುವ ಸೌಂದರ್ಯ, ನೋಡಿದಷ್ಟು ನೋಡಬೇಕನ್ನುವ ಸೌಂದರ್ಯ. ನೋಡಿದ್ರೆ ಸಾಕಾಗುವುದಿಲ್ಲ, ಹಾ. ಆ ಸುಗಂಧವನ್ನು ಆಘ್ರಾಣಿಸಬೇಕು, ಇಲ್ಲಿಯೇ ಇರಬೇಕು. ಮಾತ್ರವಲ್ಲ, ಅದು ಬೀಸುವ ತಂಗಾಳಿಯಿಂದ ನಾನೂ ಆನಂದವನ್ನು ಪಡೀತಾ ಇದ್ದೇನೆ. ಇಷ್ಟಕ್ಕೆ ತೃಪ್ತಿ ಕಾಣ್ತಾ ಇಲ್ಲ. ಹಾ. ಆ ಸುಮಗಳನ್ನೆಲ್ಲ
ನಾನು ಸುರಿದು ಮುಡಿಬೇಕು ಅಂತ ಕಾಣ್ತಾ ಉಂಟು. ಹೌದೇ? ಯಾವ ವೃಕ್ಷ ಸ್ವಾಮಿ ಇದು? ಗೊತ್ತಾಗ್ಲಿಲ್ವೇನೆ? ಮುನಿಬನಾರದ ರುಕ್ಮಿಣಿಗೆ ನೀಡೆನುತ ಎನ್ನಯ ಕೈಯೊಳಿತಿರುವ ಮುನಿಬನಾರದ ರುಕ್ಮಿಣಿಗೆ ನೀಡೆನುತ ಎನ್ನಯ ಕೈಯೊಳಿತಿರುವ ಅನುಪಮದ ಸುಮ ಪಾರಿಜಾತದ ತರುವೆದೆಂದೆನುತ ಅನುಪಮದ ಸುಮ ಪಾರಿಜಾತದ ತರು ಇದೆಂದೆನುತ ಮುನಿಬನಾರದ ರುಕ್ಮಿಣಿಗೆ ನೀಡೆನುತ ಭಾಮ, ಸ್ವಾಮಿ, ನಿನ್ನ ಪ್ರೀತಿ ನನಗೆ ಅನುಪಮವಾದದ್ದು ಅಲ್ವಾ? ದಿನನಿತ್ಯ ನಾನು ನಿನ್ನ ಬಳಿ ಬರುವಾಗ ನನ್ನನ್ನು ಹೇಗೆ ಸಂತೋಷದಿಂದ ಸ್ವಾಗತಿಸುವುದು ನೀನು? ನನ್ನ ಉದ್ದೇಶವೇ ಅದಲ್ವಾ, ನೀವು ನನ್ನ ಬಳಿ ಮಾತ್ರ ಇರಬೇಕು ಅಂತ. ಎಲ್ಲ ಸತಿಯರು ಹಾಗೆ ಪತಿಯಾದವನು ಬರುವಾಗ ಸಂತಸದಿಂದ ಸ್ವಾಗತಿಸಿ ಕರೆದುಕೊಂಡು ಹೋಗ್ತಾಳೆ ಅಲ್ವಾ? ನಾನು ಸ್ವಲ್ಪ ಹೆಚ್ಚಲ್ವೇ? ನೀನು ಹೆಚ್ಚೆ, ಆದ್ರೆ ಒಂದು ದಿವಸ ನೀನೇನು ಮಾಡಿದ್ದಿ? ನಾನು ಯಾವಾಗಲೂ ಅಲಂಕಾರ ಭೂಷಿತಳಾಗಿಯೇ ಇರುವವಳು. ಆ ದಿನ ನಿನ್ನ ಬಳಿ ಬರುವಾಗ ಅಲಂಕಾರವನ್ನೆಲ್ಲ ತ್ಯಜಿಸಿ ನಾನು ಬಂದದ್ದೇ ಮುಖದಲ್ಲಿ ಕೋಪವನ್ನು ತುಂಬಿಕೊಂಡು ಆ ಕೋಪಾಗಾರಕ್ಕೆ ಹೋಗಿದ್ದಿಯಲ್ಲ. ನನ್ನನ್ನು ನೋಡಿ ಮುಖಕ್ಕೆ ಬಡ ಅಂತ ಬಾಗಿಲ ಹಾಕಿದ್ದಿ ಅಲ್ವಾ? ಹಾಕುವುದಕ್ಕೂ ಅದರ ಹಿಂದೆ ಇದ್ದ ಪ್ರೀತಿ ಕಾರಣ. ಪ್ರೀತಿ ಕಾರಣ. ಪ್ರೀತಿ ನನಗೆ ಕೊಡ್ಲಿಲ್ಲ ಅಂತ ಕಾರಣ. ನಿನ್ನನ್ನು ಸಮಾಧಾನ ಪಡಿಸಬೇಕಾದ್ರೆ ಎಷ್ಟೆಲ್ಲ ಆಯಿತು. ಕಾರಣ ಏನು? ಆ ನಾರದರು ತಂದುಕೊಟ್ಟ ಒಂದು ಸುಮ ಅಲ್ವಾ? ಪಾರಿಜಾತದ ಸುಮ. ಅದನ್ನು ರುಕ್ಮಿಣಿಗೆ ಕೊಟ್ಟರು ಅಂತ ನಿನಗೆ ಕೋಪ ಬಂತು ಅಲ್ವಾ? ಬರದೇ ಇರ್ತದೆ ಮತ್ತೆ. ಅವರು ರುಕ್ಮಿಣಿಗೆ ತಂದು ಕೊಟ್ಟದ್ದು, ನಿನಗೊಬ್ಳು ದೂತಿ ಬಂದು ಹೇಳಿದ್ಲು ವಿಷಯನ್ನೆಲ್ಲ. ನೀನು ಕೋಪ ಮಾಡಿಕೊಂಡು ಕುಳಿತುಕೊಂಡಿ. ಅಲ್ಲಿಗೆ ನಾನು ಬಂದು ನಿನ್ನನ್ನು ಸಮಾಧಾನ ಪಡಿಸಿದ್ದು. ಆ ಕಾರಣಕ್ಕೆ ಇಲ್ಲಿಗೆ ನಾನು ಬಂದವಳು. ಹಾಗಾದ್ರೆ ಇದು ಅದೇ ವೃಕ್ಷವಿಲ್ವೇ? ಅದೇ ಪಾರಿಜಾತವೇ ಇದು. ಓಹೋ, ಏನು ಚಂದದ ಸುಮ, ಏನು ಸೌಂದರ್ಯ ರಾಶಿ. ನೀನು ನೋಡಬೇಕು ಅಂತ ಬಯಸಿ ಬಂದದ್ದಲ್ಲ, ಕಣ್ತುಂಬ ನೋಡು. ಕಣ್ಣು ತುಂಬಾ ಕಂಡಿದ್ದೇನೆ. ಬೇಕಾದ್ರೆ ಅಲ್ಲೆಲ್ಲ ಬಿದ್ದುಕೊಂಡಿದೆ ಅಂತ ಹೇಳಿದ್ಯಲ್ಲ, ಅದನ್ನು ತೆಗೆದು ಮುಡಿದುಕೋ ಸ್ವಾಮಿ. ಸಾಕಾಗ್ಲಿಲ್ವಾ? ತೃಪ್ತಿ ಆಗ್ಲಿಲ್ಲ. ಈಗ ನೋಡಿದ್ರೆ ಸಾಕು. ನಾನು ಇಲ್ಲಿರುವಷ್ಟು ಕಾಲಕ್ಕೆ ಮಾತ್ರ ಅದು ನನ್ನ ಕಣ್ಣಿಗೆ ಗೋಚರವಾಗುತ್ತದೆ. ಆದ್ರೆ ಇಲ್ಲಿಂದ ಭೂಲೋಕಕ್ಕೆ ಹೋದ ಮೇಲೆ ಅಂದು ನಾನು ಕೇಳಿದೆ, ಎಲ್ಲುಂಟು ಆ ಸುಮ, ನನಗೆ ಯಾಕೆ ತೋರಿಸ್ಲಿಲ್ಲ? ನಿನಗೆ ಸುಮದ ದರ್ಶನ ಆಯಿತು. ರುಕ್ಮಿಣಿಗೆ ಸಿಕ್ಕಿದ್ದು ಒಂದು ಹೂ ಮಾತ್ರ. ನೀನು ಅವಳಿಂದ ಸೌಭಾಗ್ಯವಂತೆ ಅಂತ ಆಗ್ಲಿಲ್ವೇನೆ? ಒಂದರ್ಥದಲ್ಲಿ ಅಂದು ನಾನು ಮಾಡಿದ ಹಠ ನಿಜವಾಗಿಯೂ ಒಳ್ಳೆಯ ಹಠ. ಅದಕ್ಕಾಗಿ ನನಗೆ ಈ ಯೋಗ ಸಿಕ್ಕಿತು. ಈ ಯೋಗ ಇನ್ನಷ್ಟು ಹೆಚ್ಚು ಮೆರಿಬೇಕು ಅಂತಾದ್ರೆ, ನಾನು ಇಲ್ಲಿ ಬಂದು ಕಂಡದ್ದನ್ನೆಲ್ಲ ಹೇಳಬೇಕು ಅಂತಾದ್ರೆ ಸಾಕ್ಷಿ ಬೇಡವಾ ಸ್ವಾಮಿ? ಎಂತ ಸಾಕ್ಷಿ? ಈಗ ನೀನೇ ಸೌಭಾಗ್ಯವಂತೆ ಎಲ್ಲರಿಂದಲೂ ಅಂತ ನಾನು ಹೇಳಿದ್ರೆ ಸಾಕಲ್ಲ? ಸಾಕಾಗುವುದಿಲ್ಲ ಸ್ವಾಮಿ. ನಿಮ್ಮ ಮಾತನ್ನು ಎಲ್ಲರೂ ನಂಬುತ್ತಾರೋ ಹೇಳಿ? ಅದಕ್ಕಿಂತಲೂ ಇಲ್ಲಿಯ ಈ ವೃಕ್ಷವನ್ನು ನಾನು ಕೊಂಡೊಯ್ದು ಭೂಮಿಯಲ್ಲಿ ಅದನ್ನು ನಟ್ಟು ಅದು ಅಲ್ಲಿ ಸುಮಭರಿತವಾಗಿ ಅರಳುತ್ತಾ ಹೋದ್ರೆ ಆ ಸೌಭಾಗ್ಯ ಬಹಳ ಹೆಚ್ಚಲ್ವೇ ಸ್ವಾಮಿ? ವೃಕ್ಷವನ್ನು ಒಂದು ಟೊಂಗೆ ಕೊಂಡೋದ್ರೆ ಹೇಗೆ ಅಂತ ಕಾಣ್ತಾ ಉಂಟು. ಯಾಕೆ ತೆಗಿಬಾರ್ದ ಸ್ವಾಮಿ? ನಿಮಗೆ ಈ ಹೆಂಗಸರಿಗೆ ನಿಮ್ಮ ಬುದ್ಧಿ ಎಲ್ಲಿ ಹೋದ್ರೂ ಬಿಡುವುದಿಲ್ಲ. ಯಾಕೆ? ಮನೆಯಲ್ಲಿ ಅಲ್ಲಿ ಊರಿನಲ್ಲಿ ಬೇರೆ, ಭೂಲೋಕದಲ್ಲಿ ಬೇರೆ. ಇಲ್ಲಿ ಸ್ವರ್ಗಕ್ಕೆ ಬಂದ್ರು ನಿಮಗೆ ಹೋದಲ್ಲೆಲ್ಲ ಹೂವಿನ ಗಿಡ ಬೇಕು, ಹೂವಿನ ಗೆಲ್ಲು ಬೇಕು, ಸಸಿ ಬೇಕು, ಬೀಜ ಬೇಕು. ಯಾವ ಸ್ವರ್ಗಕ್ಕೆ ಬಂದ್ರು ಇದೇ ಬುದ್ಧಿ ಅಲ್ವ? ಯಾವ ವೃಕ್ಷದ ಗೆಲ್ಲು ಬೇರೆ ಯಾವ ವೃಕ್ಷದ ಗೆಲ್ಲು ನನಗೆ ಬೇಡ. ಈ ವೃಕ್ಷದ ಗೆಲ್ಲು ನನಗೆ ಬೇಕಲ್ಲ, ಕೊಂಡು ಹೋಗಲೇ. ಯಾವುದು ಎಲ್ಲಿ ಇರಬೇಕು ಅಲ್ಲೇ ಇರಬೇಕೆ. ಅದನ್ನು ಕೊಂಡು ಹೋಗುವುದೆಲ್ಲ ಬೇಡ. ನಂಗೆ ಕಣ್ಣಾರೆ ನೋಡಿ ಸಂತೋಷ ಪಡು. ಆಗುವುದಿಲ್ಲ. ಹೇಳಿದ್ದಲ್ಲ, ಬೇಕಾದ್ರೆ ತಲೆಗಿರಿಸಿಕೋ, ಸಂತೋಷ ಪಡು ಅಂತ. ಈ ಗೆಲ್ಲನ್ನು ಕೊಂಡೋದ್ರೆ ಏನಾದೀತು? ಇದು ಭೂಮಿಗೆ ಸಲ್ಲ, ಇಲ್ಲಿಯೇ ಇರಬೇಕಲ್ಲ. ನನಗಿದು ಬೇಕೇ ಬೇಕಲ್ಲ, ಮನಸ್ಸು ಕೇಳುವುದೇ ಇಲ್ಲ. ಬೇಡ ಬೇಡವೇ? ನೀವು ಎಷ್ಟು ಬೇಡ ಹೇಳಿದ್ರು
ವೃಕ್ಷದ ತಳ್ಳಿ ಬೇಡವೇ ಬೇಡವೇ ವೃಕ್ಷದ ತಳ್ಳಿ ಬೇಡವೇ ವೃಕ್ಷದ ತಳ್ಳಿ ಬೇಡವೇ ಬೇಡ ವೃಕ್ಷದ ತಳ್ಳಿ ನಿನಗೆ ಬೇಡ ವೃಕ್ಷದ ತಳ್ಳಿ ನಿನಗೆ ಬಲು ಕೇಡು ಬಂದೊದಗುವುದೆ ಮಗೆ ಬಲು ಕೇಡು ಬಂದೊದಗುವುದೆ ಮಗೆ ಚರರೋಡಿ ಬರುವರು ಚರರೋಡಿ ಹೇಳಿದರೆ ಈ ಬಗೆಗೆ ಒಂದು ಗೋಡಿ ನಿರ್ಜರರು ಈ ಕಡೆಗೆ ಬಲುಗಾಟದೊಳೈ ತಂದು ನೋಡಿ ಸೈರಿಸರೆಲ್ಲ ಬಲುಗಾಟದೊಳೈ ತಂದು ನೋಡಿ ಸೈರಿಸರೆಲ್ಲ ಮೋಡಿಯಿಂದಲೇ ಕಾಡ ಕಾಡಿಯ ಮಾಡ್ಪರೋ ಬೇಡವೇ ವೃಕ್ಷದ ತಳ್ಳಿ ಬೇಡವೇ ಬೇಡವೇ ಭಾಮ, ಈ ವೃಕ್ಷ ಬೇಕು ಅಂತ ಹೇಳ್ತಾ ಇದ್ದೀನಿ. ಅದಕ್ಕೆ ಅದರದ್ದೇ ಆದ ಹಿರಿಮೆ ಉಂಟೆ. ಬಲ್ಲೆ ನಾನು ಸ್ವರ್ಗಲೋಕದಲ್ಲಿ ಇರುವುದಲ್ಲ. ಹೇಗೆ ಇಲ್ಲಿಗೆ ಬಂದದ್ದು ಅಂತ ಗೊತ್ತುಂಟ ನಿನಗೆ? ಹೇಗೆ ಬಂದದ್ದು? ಮಾತೆ ಅದಿತಿ ದೇವಿಗೆ ಅವಳು ಮಾಡಿದಂತಹ ಸೇವೆಯಿಂದ ಸಂಪ್ರೀತಗೊಂಡಂತಹ ಕಶ್ಯಪರು ಒಮ್ಮೆ ನಿನಗೆ ಒಂದು ವರ ಕೊಡುವ ಮನಸ್ಸಾಗಿದೆ, ನನಗೆ ಏನು ವರ ಬೇಕು ಅಂತ ಕೇಳಿದಾಗ, ನನಗೆ ಸಕಲ ಸೌಭಾಗ್ಯಗಳು ಬೇಕು, ಚಿರ ಯೌವನ ಬೇಕು, ಕಲಾ ಸಿದ್ಧಿಗಳು ಆಗಬೇಕು, ಮಂಗಳಾಂಗಿಯಾಗಿರಬೇಕು ನಾನು ಅಂತ ಹೇಳುವಾಗ ಈ ರೀತಿಯಾದ ಒಂದು ಪಾರಿಜಾತವನ್ನೇ ನಿರ್ಮಿಸಿದನಂತೆ ಅವನು. ಓಹೋ, ಕಲ್ಪವೃಕ್ಷದ ಮಂದಾರವೆನ್ನುವಂತಹ ಸಾರವನ್ನು ತೆಗೆದು ನಿರ್ಮಿಸಿದಂತಹದ್ದು ಪಾರಿಜಾತ. ತದನಂತರ ದೂರ್ವಾಸರ ಶಾಪದ ಸಂದರ್ಭದಲ್ಲಿ ಈ ಪಾರಿಜಾತ ಸಹಿತವಾಗಿ ಎಲ್ಲವೂ ನಶಿಸಲ್ಪಟ್ಟಿತ್ತಲ್ಲ, ಸ್ವರ್ಗದ ಸಿರಿ ಸಂಪದವೆಲ್ಲ. ಹಾಗೆ ಆ ನಂತರ ಸಮುದ್ರ ಮಥನದ ವೇಳೆ ಇದು ಎಲ್ಲದರ ಸುವಸ್ತುಗಳ ಜೊತೆ ಇದು ಕೂಡ ಮತ್ತೆ ಸ್ವರ್ಗಲೋಕವನ್ನು ಸೇರಿತು. ಆದ್ದರಿಂದ ಇದು ಇಲ್ಲಿಯೇ ಇರಬೇಕು ಅಂತ ಉಂಟು. ನೀವು ಇದನ್ನು ನಾವು ತೆಗೆದುಕೊಂಡು ಹೋಗ್ಲಿಕ್ಕೆ ಆಗುವುದಿಲ್ಲ ಸ್ವಾಮಿ. ಇಷ್ಟೆಲ್ಲ ಗುಣ ಇರುವಂತಹ ಈ ವೃಕ್ಷ ಈಗ ನನಗೆ ಬೇಕೇ ಬೇಕು ಅಂತ ಕಾಣ್ತಾ ಉಂಟು. ಅಲ್ಲ, ಈಗ ಕೊಟ್ಟದ್ದು ಯಾರು? ಸಿರಿವರನೇ ಕೊಟ್ಟದ್ದು ಇಲ್ಲಿ. ಇದು ಇಲ್ಲಿಯೇ ಇರಬೇಕು ಅಂತ. ಈಗ ನೀನು ನಿನ್ನ ವರನ ಜೊತೆ ಬಂದು ಇದನ್ನು ತೆಗೆದುಕೊಂಡು ಹೋದ್ರೆ ಅಲ್ಲೆಲ್ಲ ಬೇಹಿನಚಾರರು ಇದ್ದಾರೆ ನೋಡು. ಅಲ್ಲ ಸ್ವಾಮಿ, ಸುರಲೋಕವನ್ನೇ ಕಳೆದುಕೊಂಡಂತಹ ದೇವೇಂದ್ರನಿಗೆ ನರಕಾಸುರನನ್ನು ವಧಿಸಿದ ಬಳಿಕ ಮರಳಿ ಕೊಟ್ಟವರು ನಾವು. ಕೊಟ್ಟಂತಹ ಈ ಸುರಲೋಕದ ಅದರ ಅಧೀನದಲ್ಲಿರುವಂತಹ ನಂದನವನದ ಪಾರಿಜಾತದ ವೃಕ್ಷದ ಒಂದು ಟೊಂಗೆಯನ್ನು ನಾವು ಕೊಂಡೋದ್ರೆ ಏನು ತಪ್ಪು? ಏನಾಗುವುದಿಲ್ಲ, ಕೊಟ್ಟದ್ದು ನಾವೇ ಅಲ್ಲ. ಅಲ್ಲಿದ್ದ ಬೇಹಿನಚಾರ ಬಂದು ಇದನ್ನು ಹೋಗಿ ಅವನಲ್ಲಿ ಸುರವರನಲ್ಲಿ ಹೇಳಿದ್ರೆ ಅವನು ಹೋಗಿ ದೂರಿತ್ತರೆ ಯಾರಿಗೆ? ಪುರಹರನಿಗೆ. ಪುರಹರ ಬಂದು ಇಲ್ಲಿ ಮುರಹರನಲ್ಲಿ ಕೇಳಿದ್ರೆ ಈ ಮುರಹರನಾದ್ರೂ ಏನು ಮಾಡುವುದು ಹೇಳು? ಸ್ವಾಮಿ, ನೀವು ಅಷ್ಟು ಮುಂದಕ್ಕೆ ಯಾಕೆ ಹೋಗ್ತೀರಿ? ಏನು ಆಗ್ಲಿಕ್ಕಿಲ್ಲ, ನಾನು ನಿಮ್ಮ ಜೊತೆ ಇಲ್ವಾ? ಏನು ನರಕಾಸುರನ ಬಳಿ ಹೋಗೋಗ್ಲಿ ನಿನಗೆ ಆಗ್ಲಿಕ್ಕಿಲ್ಲ, ನೀನು ಬರಬೇಡ, ನೀನು ಇಲ್ಲಿಯೇ ಇರು ಅಂತ ಹೇಳಿದವರು ಯುದ್ಧದ ಕಾಲದಲ್ಲಿ. ನೀನು ಹೆದರಿ ಓಡಿ ಹೋಗ್ತಿ, ಹಾಗಾಗ್ತದೆ ಹೀಗಾಗ್ತದೆ
ಏನಾಯ್ತು? ನೀನು ಬಂದದ್ದು ಹೌದು, ಬಂದ ಮೇಲೆ ಯುದ್ಧದಲ್ಲಿ ಯಾರು ಬಿದ್ದವರು? ಸುಂದರವಾದ ವಸ್ತು ಎಲ್ಲ ನೋಡಿದ್ರೆ ನನಗೇ ಬೇಕು ಅಂತ ಹಠ ಯಾಕೆ ನಿನಗೆ? ಇದು ಈ ವೃಕ್ಷ ನನಗೆ ಬೇಕೆ. ಸುಮ್ಮನೆ ಭ್ರಮಾಧೀನಳಾಗಬೇಡ ಭಾಮೆ. ನೀವು ಎಷ್ಟು ಬೇಡ ಹೇಳಿದರೂ ಕೇಳುವವಳೆಲ್ಲ ಟೊಂಗೆಯನ್ನು ಮುರಿದಿದ್ದೇನೆ, ಏನಾಗ್ತದೋ ಆಗ್ಲಿ ನೋಡಿಕೊಳ್ಳಿ. ಕೋಲು ಕೊಟ್ಟು ಪೆಟ್ಟು ತಿನಿಸುವ ಕೆಲಸ ಇದು. ನೋಡು ಸ್ವಾಮಿ, ಹೋಗು. ಬಂದ ಬಂದ. ನಾನು ಆಗದಿಂದ ನೋಡ್ತಾ ಇದ್ದೇನೆ. ಗುಸು 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 ಮಾತಾಡ್ತಾ ಇದ್ದಾರೆ ಯಾರೋ ಇಬ್ಬರು. ಇಲ್ಲಿಯವರಾಗೆ ಕಾಣುವುದಿಲ್ಲ. ಅಲ್ಲ ಎಂತದು ಅಂತ ಮೇಲೆ ಕೆಳಗೆ ನೋಡ್ತಾರೆ. ಬಿಡುವುದಿಲ್ಲ. ನಮ್ಮ ನಂದನವನಕ್ಕೆ ಬಂದ್ರೆ ನಾನು ಬಿಡುವುದೇ ಇಲ್ಲ. ಯಾಕೆ ಬಂದಿರೆಂದು ಕೇಳಿಯೇ ಕೇಳ್ತಾನೆ. ಹೋಯ್ ನಿಲ್ಲಿ. ಏನು ಎಂತದು? ಆರೋಗ್ಯಪ್ಪು ಮಯ್ಯವ ನೀನು ಪಾರಿಜಾತ ಧರುವ ಮುರಿದೆ ಜೋರರನ್ನದಿ. ಎಲ ಕಪ್ಪು ಮೈಯವನೇ, ನಮ್ಮಲ್ಲಿಗೆ ಬಂದು ನಮ್ಮಲ್ಲಿನ ಸುವಸ್ತುಗಳನ್ನು ಕೊಂಡು ಹೋಗುತ್ತಾ ಇದ್ದೀಯಲ್ಲ. ಇಲ್ಲಿ ಒಬ್ಬ ಇದ್ದಾನೆ, ಹೇಳುವುದಕ್ಕೆ ನೋಡುವುದಕ್ಕೆ ಗೊತ್ತುಂಟ ನಿನಗೆ? ಇದ್ದೀಯ ನೀನು? ಕಣ್ಣು ಕಾಣೋದಿಲ್ಲ ನನಗೆ. ಇಷ್ಟು ದೊಡ್ಡ ಜೀವ ನಿಂತು ಕೂತದ್ದಿಲ್ಲಿ ನೋಡಿದ್ಯಾ ವಾಮ? ಇಲ್ಲಿಗೆ ಬಂದು ಇಲ್ಲಿರುವ ಪಾರಿಜಾತದ ಗೆಲ್ಲನ್ನು ಮುರಿದು ಯಾವ ಧೈರ್ಯದಲ್ಲಿ ಕೊಂಡೋಗುತ್ತಿದ್ದೀರಿ ನೀನು? ನಿಮ್ಗೆ ಕೊಂಡೋಗ್ಲಿಕ್ಕ ಇಲ್ಲಿ ನಮ್ಮ ಒಡೆಯರಲ್ಲಿ ನಟ್ಟದ್ದು? ಸ್ವಾಮಿ, ನಿಮ್ಮ ಹೆಂಡತಿಗೆ ಬೇಕಾಗಿಂತ ಹೇಳಲಿಕ್ಕೆ ಆಗುದು. ನೋಡ, ನನ್ನಲ್ಲಿ ಮಾತನಾಡ್ಲಿ ಅವನಿಗೆ ಅಷ್ಟು ಸಾಮರ್ಥ್ಯ ಉಂಟಾ? ಓಹೋ, ತೆಗೆದುಕೊಂಡೋದದ್ದು ನನ್ನ ಹೆಂಡತಿಗೆ. ಯಾರು ತೆಗೆದುಕೊಂಡು ಹೋಗ್ಲಿ, ನಿಮ್ಮನ್ನು ನೋಡುವಾಗ ನಮ್ಮವರಾಗೆ ಕಾಣುವುದಿಲ್ಲ. ಯಾಕೆಂದ್ರೆ ನಮ್ಮವರು ಕಣ್ಣು ಮುಚ್ಚುವುದಿಲ್ಲ ಇಲ್ಲಿ. ಆದ್ರೆ ನೀನು ಕಣ್ಣು ಮುಚ್ಚಿ ಬಿಡ್ತಿ. ನಿನ್ನ ಪಕ್ಕದಲ್ಲಿ ಒಬ್ಬಳು ಕುಳಿತಿದ್ದಾಳೆ ಹೆಣ್ಣು. ಅವಳನ್ನು ನೋಡಿದರೂ ಹಾಗೆ ಕಣ್ಣನ್ನು ಮುಚ್ಚುತ್ತಾಳೆ. ಅದನ್ನೆಲ್ಲ ನೋಡುವಾಗ ಅವಳಂತೂ ನಮ್ಮ ಇಲ್ಲಿ ಅಪ್ಸರಿ ಅಂತೂ ಅಲ್ವೇ ಅಲ್ಲ. ಹೌದು, ದೇವತೆಗಳ ಮಡದಿಯೋ ಅಲ್ಲ, ದೇವತೆಗಳ ಮಡದಿ ಅಂತೂ ಅಲ್ವೇ ಅಲ್ಲ. ಹಾಗಾಗಿ ನನ್ನ ಮಡದಿ ಗೊತ್ತಾಯ್ತಾ? ಈಗ ನೀವು ಭೂಲೋಕದವರೇ ಇರಬೇಕು ಅಂತ ನಾನು ಮನಗಂಡಿದ್ದೇನೆ. ಭೂಲೋಕದವರೇ ನಾವು? ಭೂಲೋಕದವರಾದ್ರೆ ಇಲ್ಲಿ ಬಂದಾಯ್ತು. ಈಗ ಹೇಗೋ ಬಂದ್ರಿ, ಬಂದದ್ದು ಬರುವುದು, ನೋಡಿಕೊಂಡು ಹೋಗುವುದು. ಅದನ್ನು ಬಿಟ್ಟು ಇಲ್ಲಿರುವಂತಹ ಪಾರಿಜಾತದ ವೃಕ್ಷದ ಗೆಲ್ಲನ್ನೇ ಮುರಿದುಕೊಂಡು ಹೋಗುತ್ತಿದ್ದೀರಲ್ಲ. ನಿಮ್ಮನ್ನ ಸುಮ್ಮನೆ ಬಿಡಬೇಕು ಅಂತ ನಾನು ತಿಳಿದಿದ್ದೀರ? ನೀವು ಏನು ಮಾಡ್ತಿ? ಏನು ಮಾಡ್ತೇನೆ? ಇದು ಕದ್ದುಕೊಂಡು ಹೋಗುವುದಲ್ಲ ನಾವು, ಮತ್ತೆ ಇದು ನಾವು ಸಹಾಯ ಮಾಡ್ಲಿಕ್ಕಾಗಿ ಬಂದದ್ದು. ಓಹೋ, ಸಹಾಯಕ್ಕೆ ಬಂದಾಗ ಕೊಟ್ಟಂತಹ ಸುರಲೋಕ ಇದ್ದ ಮೇಲೆ ಒಂದು ಗೆಲ್ಲು ಮುರಿದುಕೊಂಡೋದ್ರೆ ಇವನಿಗೆ ಏನು ನಷ್ಟ ಅಂತ ಕೇಳಲಿಕ್ಕೆ ಆಗುದಿಲ್ಲ ಸ್ವಾಮಿ ನಿಮಗೆ? ಸತಿಯ ಮಾತ ಕೇಳಿ ಜೊತೆಯೊಳಿರ್ಬೋದು. ಅಯ್ಯೋ ಮಾರಾಯ, ಏನಾಯ್ತು? ಸತಿಯ ಮಾತನ್ನು ಕೇಳಿ ನೀ ಇಲ್ಲಿಗೆ ಬಂದದ್ದ? ಅಯ್ಯೋ, ಹೆಂಡತಿಯ ಮಾತನ್ನು ಕೇಳಿ ಹೀಗೂ ಉಂಟೆ, ಹೀಗೂ ಮಾಡುವವರು ಇದ್ದಾರ? ನೀವು ಹೆಂಡತಿಯ ಮಾತು ಕೇಳುವುದಿಲ್ವಾ? ನಾವು ಹಾಗೆಲ್ಲ ಕೇಳುವುದಿಲ್ಲ. ಹೆಂಡತಿಯ ಮಾತನ್ನು ಕೇಳಿದ್ರೆ ಗತಿಯೇ. ಹೆಂಡತಿಯ ಮಾತನ್ನು ಕೇಳುವುದು ತಪ್ಪು ಅಂತ ಹೇಳ್ತಾ ಇದ್ದಲ್ಲ, ನೀವು ನೋಡ್ತಾ ಕೂತಿದ್ದೀರಲ್ಲ ಸ್ವಾಮಿ. ಅಲ್ಲ, ನನಗೆ ಹೆಂಡತಿಯ ಮಾತು ಅಂದ್ರೆ ಬಹಳ ಪ್ರೀತಿ. ಸತಿಯ ಮಾತನ್ನು ಕೇಳಿ ಈ ಸುರಲೋಕಕ್ಕೆ ಬಂದಿದ್ದೀಯಲ್ಲ, ನಾಚಿಕೆ ಆಗಬೇಕು ನಿಮ್ಗೆ. ನಿನ್ನನ್ನು ಏನಂತ ಕರೆಯಬೇಕು? ಏನು ಅಂತ ಕರೀ? ಮತಿವಿಹೀನ ಅಂತ ಕರೆಯಬಹುದು. ಹೆಂಡತಿಯ ಮಾತು ಕೇಳುವವರಿಗೆ ಬುದ್ಧಿ ಇಲ್ಲ ಅಂತೆ ನೋಡು. ಮತ್ತೆ ಬುದ್ಧಿಯೇ ಇಲ್ಲ. ಅವನಿಗೆ ಬುದ್ಧಿ ಇಲ್ಲ ಸ್ವಾಮಿ, ನಿಮಗೆ ಬುದ್ಧಿ ಅಲ್ಲ, ಅವನಿಗೆ ಬುದ್ಧಿ ಇಲ್ಲ, ಅವನಿಗೆ ಹೆಂಡತಿ ಇಲ್ವಾ ಅಂತ. ಇನ್ನೊಂದು ಮಾತನ್ನು ಹೇಳಬಹುದು, ಇರುವ ಹಾಗೆ ಪ್ರೀತಿ ಎಲ್ಲ ಇಲ್ವಾ ಅಂತ. ಇಲ್ಲಲ್ಲ, ಹೇಗಿದ್ರೂ ಇಲ್ಲ. ಹಾಗಾಗಿ ಅವನಿಗೆ ಆ ಬಾಂಧವ್ಯವೇ ಗೊತ್ತಿಲ್ಲ. ಇನ್ನೊಂದು ಮಾತನ್ನು ಹೇಳಬಹುದು, ಏನು? ಹಾಗೆಲ್ಲನ್ನು ಮುರಿದಿದ್ದೀರಲ್ಲ, ಕಳ್ಳ ಅಂತ ಕರೆಯಬಹುದು.
ಕಳ್ಳ ಅಂತ ಹೇಳುದು ಮತ್ತೆ ಕಳ್ಳನಲ್ಲದೆ ಮತ್ತೇನು? ಕಳ್ಳ ಇನ್ನೊಂದು ಎಲ್ಲರೂ ಪುರಕ್ಕೆ ಬಂದು ಇರುವಾಗ ತೆಗೆದುಕೊಳ್ಳುವುದಿಲ್ಲ ಅಲ್ವಾ? ಹಾ. ಯಾರು ಇಲ್ಲದಿರುವ ವೇಳೆ ಅಲ್ವಾ ಕಳ್ಳ ಬರುವುದು. ಈಗ ನೀನಿರುವಾಗ ನೀವು ನಾವು ಈಗ ನಮ್ಮ ತೆಗೆದುಕೊಂಡು ಪುರಕ್ಕೆ ಬಂದು ಗೆಲ್ಲನ್ನು ಕೊಂಡೋಗಿ ತುಂಡು ಮಾಡಿದ್ದೀರಾ ಇಲ್ವೋ? ಹಾ. ಹಾಗಿರುವಾಗ ನಮ್ಮ ಪುರದಲ್ಲಿರುವ ಗೆಲ್ಲು ನಮ್ಮದು ಹೌದು ಅಲ್ವೋ? ಓ, ಈಗ ನಿಮಗೆಲ್ಲ ಅದು. ಮತ್ತೆ ಇದು ನಮ್ಮದು. ನಾನು ವನಪಾಲಕ ಇಲ್ಲಿ, ಗೊತ್ತುಂಟಾ ನಿಮ್ಗೆ? ಈಗ ಅವಳ ಕೈಯಲ್ಲಿ ಉಂಟು. ಹಾ, ಗೆಲ್ಲು ಈಗ ನಿಮ್ಮದು ಹೇಗಾಗುದು? ಗೆಲ್ಲು ನಿಮ್ಮ ಕೈಯಲ್ಲಿ ಇದ್ರೆ ಇರ್ಲಿ. ಅವರದ್ದಾಗ್ತದೆ. ಹಾ ಹಾ, ಹಾಗೇನು ಆಗುವುದಿಲ್ಲ. ಆ ಮರವನ್ನು ನಟ್ಟವರು ಯಾರು? ಮರವನ್ನು ತೆಗಿಲಿಲ್ಲ ನಾವು, ಈಗ ಗೆಲ್ಲಲ್ವಾ ಒಂದು ತೆಗ್ದದ್ದು? ಗೆಲ್ಲು ಕೊಂಡೋದ್ರೆ ಏನು ನಷ್ಟ? ಹೌದು, ಏನು ಓ, ನಷ್ಟ? ನಷ್ಟವೋ ನಿಮ್ಗೆ? ನಷ್ಟ ಗೆಲ್ಲು ಕೊಂಡೋಗ್ಲಿಕ್ಕೆ ಬಿಡ್ತಾನೆ ಅಂತ ತಿಳ್ಕೊಂಡಿದ್ದೀರಾ ನೀವು? ಕೊಂಡೋದ್ರೆ ಏನ್ ಈ ಮಾಡ್ತಾರೆ? ಏನು ನಂದನವನನ್ನು ಮಾಡ್ತೀಯ? ಈ ನಂದನವನನ್ನು ನನ್ನನ್ನು ಕಾಯಲಿಕ್ಕೆ ಇಲ್ಲಿ ಇಟ್ಟಿದ್ದಾರಾ? ಯಾರು ಗೊತ್ತುಂಟೋ? ಯಾರು ಇಟ್ಟದ್ದು? ಸುರೇಂದ್ರ. ಓ, ಅದಕ್ಕೆ ನೀನು ಈ ನಂದನವನದ ಸಂಪೂರ್ಣ ಹೊಣೆಗಾರಿಕೆಯನ್ನು ನನಗೆ ವಹಿಸಿಕೊಟ್ಟಿದ್ದಾನೆ. ಹಾಗಿರುವಾಗ ಒಂದು ಗೆಲ್ಲನ್ನು ನಾನು ಕೊಂಡೋಗ್ಲಿಕ್ಕೆ ಬಿಡುವುದಿಲ್ಲ, ಗೊತ್ತುಂಟಾ ನಿಮ್ಗೆ? ಹೋಗುವ ಸ್ವಾಮಿ, ಇವನ ಹತ್ರ ಎಲ್ಲ ಏನು ಮಾತು? ನಿಲ್ಲಿ. ಏನು ಎಲ್ಲಿಗೆ ಕೊಂಡೋಗೋದು? ತಕೊಂಡು ಹೋಗಿ ನೋಡ ಈಗ ಗೆಲ್ಲನ್ನು. ಏನು ಮಾಡ್ತಿ? ಏನು ಮಾಡ್ತಾನೆ ನಿಮ್ಗೆ? ಹಾ. ಬಂದು ಬಾರಿಸ್ತೇನೆ ನಿಮ್ಗೆ ಈಗ. ಏನು ಮಾಡ್ತೀರಿ ಸ್ವಾಮಿ? ಕೊಡಿ ಎರಡು ಅವನಿಗೆ. ನಾನು ಕೊಡ್ತೇನೆ. ಆ! ಎಂತದು? ಓ! ಎಂತದು ನೀವು ನನಗೆ ಪೆಟ್ಟು ಕೊಡುವುದಾ? ಪೆಟ್ಟು ಕೊಡುವುದು ಅಲ್ಲ, ನನ್ನ ಮನೆಯಲ್ಲೇ ಬಂದು ನನಗೆ ಪೆಟ್ಟು ತಿನ್ನುವ ಯೋಗ ಬಂತಲ್ಲ. ಹಾ. ಹೀಗೂ ನೀವು ನಂಗೆ ಪೆಟ್ಟು ಕೊಡುವುದಾ? ಪೆಟ್ಟು ತಿಂದ ಅಭ್ಯಾಸ ಇಲ್ಲ ನಮಗೆ, ಕೊಟ್ಟೆ ಅಭ್ಯಾಸ. ಓ, ಕಡಿಮೆ ಆಯ್ತು. ಹಾ. ನಿಮ್ಮ ಕಡಿಮೆ ಆಯ್ತು. ಭೂಲೋಕದವರಿಗೆಲ್ಲ ಪೆಟ್ಟು ಕೊಟ್ಟೆ ಅಭ್ಯಾಸ ಕಾಣ್ಬೇಕು ಅಲ್ವಾ? ಹೌದು, ಇನ್ನು ಓಹೋ. ಕೊಡ್ಬೇಕಾ ಅಂತ. ಇನ್ನು ನಿಮ್ಮ ಹತ್ರ ಮಾತನಾಡಿ ಪ್ರಯೋಜನ ಇಲ್ಲ. ಪೆಟ್ಟು ತಿಂದು ಕೂತ್ಕೊಳ್ಬೇಕಾದಿತ್ತು ಇಲ್ಲಿ. ಇದಕ್ಕಿಂತ ನಾನು ಹೋಗುವುದೇ ಒಳ್ಳೇದು. ನಾವು ಹೋಗುತ್ತೇನಂತೆ ನನ್ನ ಒಡೆಯನಲ್ಲಿಗೆ, ಈ ವಿಷಯವನ್ನೆಲ್ಲ ಮುಟ್ಟಿಸುತ್ತೇನಂತೆ. ಹಾಗೆ ಸ್ವಾಮಿ ನೋಡಿದ್ಯಾ? ಹಾ. ಹೇಳಿದ ಹಾಗೆ ಆಯ್ತು. ಹಾ, ನಾನು ಏನು ಹೇಳಿದ್ದೇನಲ್ಲ, ಮಾತಾಡಿದ? ಬಂದ ಅಲ್ವಾ ಕೇಳಲಿಕ್ಕೆ? ಅವನ ಕರ್ತವ್ಯ ಅಂತ ಬಂದ. ಅವನಿಗೆ ಏನು ಗೊತ್ತು ನಾವೇ ಸ್ವರ್ಗ ಲೋಕವನ್ನು ಅವನ ಒಪ್ಪಿಸಿದವರು ಬಾಯಿಂದ ಅಂತ? ಕಳ್ಳ ಅಂತ ಹೇಳಿಸಿಕೊಳ್ಳುವಾಗ ಆಯ್ತಲ್ಲ ಈಗ. ಸ್ವಾಮಿ, ಎಂತೆಂತವರು ನಿಮ್ಮ ಬಗ್ಗೆ ಏನೇನು ಹೇಳ್ತಾರೆ, ಅದನ್ನು ಈ ಕಿವಿಯಲ್ಲಿ ಕೇಳ್ಬೇಕು, ಇನ್ನೊಂದು ಕಿವಿಯಲ್ಲಿ ಬಿಟ್ಟು ಬಿಡಬೇಕು. ಭೂಮಿಯಲ್ಲಿ ಕಳ್ಳ ಅಂತ ಹೇಳಿ ಭೂಲೋಕದಲ್ಲಿ ಹೇಳಿಸಿಕೊಂಡು ಸಾಕಾಯ್ತು. ಸ್ವಾಮಿ. ಈಗ ಸ್ವರ್ಗಲೋಕದಲ್ಲಿ ಬಂದು ಎಲ್ಲರೂ ಕಳ್ಳ ಅಂತ ಹೇಳುವ ಹಾಗೆ ಆಯ್ತಲ್ಲ, ಅದು ನಿನ್ನಿಂದಾಗಿ. ಏನೂ ಆಗುವುದಿಲ್ಲ, ನಾನಿದ್ದೇನೆ, ಹೆದರಬೇಡಿ. ಆಗಲಿ, ಆಗಲಿ. ನೋಡಿಕೊಳ್ಳುವ. ಲಾಲಿಸುತ್ತ ನುಡಿಯ ಸುರಬಾಲ ತಿಳಿದೆನು. ಸುರಪಾಲ ತಿಳಿದನು ಮನದೇ ಶ್ರೀಲಲಾಮನು ಭಾವಿ ಸಹಿತ ಶ್ರೀಲಲಾಮನು ಭಾಮಿ ಸಹಿತ ಬೀಳುಗೊಂಡೆಲ್ಲ ನಂದನದಿ ಪರಿಗಿಸಿ ತರುವ ಬೀಳುಗೊಂಡೆಲ್ಲ ನಂದನದಿ ಪರಿಗಿಸಿ ತರುವ ಭೂಲೋಕ ಕೊಯ್ಯುವ ಬಗೆಗಾಗಿ ಲಾಲಿಸುತ್ತ ನುಡಿಯ ಸುರಪಾಲ ತಿಳಿದನು ಮನದೇ. ಛೇ, ಏನಾಗಿ ಹೋಯಿತು? ಹೇಳಿಕೊಳ್ಳುವುದಕ್ಕೆ ನಾನು ದೇವೇಂದ್ರ, 33 ಕೋಟಿ ದೇವತೆಗಳಿಗೆ ನಾನು ಒಡೆಯ. ಅಷ್ಟು ಮಾತ್ರವಲ್ಲ, ಸುರಾಧಿಪತಿ. ಈ ಸುರರಿಗೆಲ್ಲ ನಾನು ಅಧಿಪತಿ. ಸುರಲೋಕದ ಗದ್ದುಗೆಯನ್ನು ಏರಿದವ ನಾನು. ಆದರೆ ನಮಗೆ ಯಾವಾಗಲೂ ಏನಾದರೂ ಸಂತೋಷ ಇದೆಯೇ? ಹೇಳ್ತಾರೆ, ದೇವಲೋಕದಲ್ಲಿ ದುಃಖ ಎಂಬುದೇ ಇಲ್ಲ, ಚಿಂತೆ ಎಂಬುದೇ ಇಲ್ಲ, ಯಾವಾಗಲೂ ಸುಖ ಸುಖ ಅಂತ. ಭೋಗಲೋಕ ಅದು ಎನ್ನುವ ಹಾಗೆ.
ಆದರೆ ನಮ್ಮನ್ನು ನೋಡಿದರೆ ಆ ಮಾತು ಸತ್ಯ ಎಂದು ಹೇಳುವುದಕ್ಕೆ ಸಾಧ್ಯವಿದೆಯೇ? ಕಿರೀಟವನ್ನು ಧರಿಸಿದವರಿಗೆ ಕಿರಿಕಿರಿ ತಪ್ಪಿದ್ದಲ್ಲ ಎನ್ನುವ ಮಾತುಂಟಲ್ಲ. ಹಾಗೆ ಈ ಅಧಿಕಾರ ನನಗೆ ಸುಲಭದಲ್ಲಿ ಲಭಿಸಿದ್ದಲ್ಲ. ಮೇಘವಂತ ಪರ್ವತದಲ್ಲಿ ಜಿತಮನ್ಯುವಾಗಿ ಶತಮನ್ಯುವನ್ನು ಮಾಡಿದ ಕಥದಿಂದಲಾಗಿ ತ್ರಿಮೂರ್ತಿಗಳು ಮನಮೆಚ್ಚಿ ನೀಡಿದಂತಹ ವರಪ್ರಸಾದವೇ ಈ ನನ್ನ ಸುರಲೋಕದ ಗದ್ದುಗೆ. ಆದರೆ ಅಧಿಕಾರ ಎಂಬುದು ಯಾರಿಗೆ ಬೇಡ ಹೇಳಿ? ಎಲ್ಲರಿಗೂ ಈ ಸ್ವರ್ಗಲೋಕದ ಅಧಿಪತ್ಯ ಬೇಕು. ಏನೇನು ಮಾಡ್ತಾರೆ ಅಧಿಕಾರಕ್ಕಾಗಿ ನೋಡ್ತಾ ಇದ್ದೇವೆ ನಾವು. ಇದ್ದಾರಲ್ಲ ನಮ್ಮ ದಾಯಾದಿಗಳು, ರಾಕ್ಷಸರು, ದೈತ್ಯರು, ದಾನವರು. ಅವರ ಪ್ರಕಾರ ಅವರಿಗೆ ಈ ಸುರಲೋಕದ ಗದ್ದುಗೆ ಸಿಗಬೇಕಂತೆ. ಇದು ಅವರದ್ದು ವಾದ. ದೇವತೆಗಳು ನಮಗೆ ಮೋಸ ಮಾಡ್ತಾ ಇದ್ದಾರೆ ಎಂಬಂಥ ಒಂದು ನೆಪ ಇರಿಸಿಕೊಂಡು ಒಬ್ಬರಲ್ಲ, ಒಂದು ಮಾತಿದೆಯಲ್ಲ, ಕೆಟ್ಟ ಬೀಜ ಸುಟ್ಟರೂ ನಾಶವಾಗುವುದಿಲ್ಲ ಎನ್ನುವ ಹಾಗೆ ಒಬ್ಬರಲ್ಲ ಒಬ್ಬರು ಈ ಸುರಲೋಕದ ಮೇಲೆ ಆಕ್ರಮಣ ಮಾಡುತ್ತಾರೆ. ಅದು ಹೇಗೆ? ಬ್ರಹ್ಮನನ್ನು ಮೆಚ್ಚಿಸಿಯೋ ಅಥವಾ ಇನ್ಯಾರನ್ನೋ ಮೆಚ್ಚಿಸಿಯೋ ವರವನ್ನು ಪಡೆದು ಆ ವರಬಲದಿಂದ ಶಕ್ತಿವಂತರಾಗಿ ನಮ್ಮ ಲೋಕದ ಮೇಲೆ ಆಕ್ರಮಣ ಮಾಡ್ತಾರೆ. ಅವರಿಗೆ ವರಬಲ ಇದೆ. ಅವರು ಕಾಳಗಕ್ಕೆ ಬಂದರೆ ನಾವು ಅವರ ಮುಂದೆ ಶಕ್ತಿಹೀನರಾಗುವುದು. ಇದುವರೆಗೆ ನಡೆದುಕೊಂಡು ಬಂದಂತಹ ಪರಿಸ್ಥಿತಿ. ನಾವು ಅಮೃತವನ್ನು ಪಾನ ಮಾಡಿದವರಾದ್ರಿಂದ ನಮಗೆ ಮರಣ ಇಲ್ಲ. ಇಲ್ಲದಿದ್ದರೆ ನಮ್ಮನ್ನು ಅವರು ಖಂಡಿತವಾಗಿಯೂ ಕೊಲ್ಲುತ್ತಿದ್ದರು. ಏನು ಮಾಡೋದು? ಸೋತು ಹೋದಂತಹ ನಾವು ದಿಕ್ಕೆಟ್ಟು ಓಡಿ ಹೋಗೋದು. ಪ್ರತಿ ದೇವದಾನವ ಕಾಳಗದಲ್ಲಿ ಆಗುವಂಥ ಪರಿಸ್ಥಿತಿ ಇದುವೆ. ಆಮೇಲೆ ತ್ರಿಮೂರ್ತಿಗಳಿಗೆ ಹೋಗಿ ನಮ್ಮ ಕಷ್ಟವನ್ನು ಭಿನ್ನವಿಸಿಕೊಂಡಾಗ ಆ ತ್ರಿಮೂರ್ತಿಗಳು ನಮ್ಮ ಮೇಲೆ ಕರುಣೆ ತೋರಿ ಕಳೆದುಕೊಂಡಂತಹ ಸ್ವರ್ಗದ ಪಟ್ಟವನ್ನು ನಮಗೆ ಒಪ್ಪಿಸಿಕೊಡುವಂಥದ್ದು. ಇದು ಅಂದಿನಿಂದ ಇಂದಿನವರೆಗೆ ನಡೆದುಕೊಂಡು ಬಂದಂತಹ ಒಂದು ವಿಚಾರ ಎನ್ನುವ ಹಾಗೆ ನಿಮಗೂ ತಿಳಿದ ಇದೆ. ಆದರೆ ಈಗ ಹಾಗಲ್ಲ. ಈಗ ಬಂದಂತಹ ಸಮಸ್ಯೆ ಬೇರೆ ಯಾರಿಂದಲೋ ಬಂದದ್ದಲ್ಲ, ನಮ್ಮವರಿಂದಲೇ ಸಮಸ್ಯೆ. ಈಗಾಗಲೇ ನಡೆದಂತಹ ಒಂದು ಘಟನೆ ನಿಮಗೆ ತಿಳಿದಿರಬೇಕು. ಪ್ರಾಗ್ಜ್ಯೋತಿಷಪುರವನ್ನು ಆಳುತ್ತಿರುವಂತಹ ನರಕನೆನ್ನುವ ದಾನವ ಅಜನನ್ನು ಭಜನೆಯ ಮೂಲಕ ಮೆಚ್ಚಿಸಿ ವರವನ್ನು ಪಡೆದು ಕೊಬ್ಬಿ ನಮ್ಮ ನಾಕಲೋಕದ ಮೇಲೆ ಆಕ್ರಮಣ ಮಾಡಿದ. ಯಥಾ ಪ್ರಕಾರ ಅವನೊಡನೆ ಕಾಳಗ ಹೂಡಿ ನಾವು ಸೋತು ಹೋದೆವು. ಕೊನೆಗೆ ದ್ವಾರಕೆಯಲ್ಲಿರುವಂತಹ ಶ್ರೀಕೃಷ್ಣನಲ್ಲಿ ಹೋಗಿ ನಮ್ಮ ಕಷ್ಟವನ್ನು ಹೇಳಿಕೊಂಡೆವು. ಕೃಷ್ಣ ಪರಮಾತ್ಮ ಸತ್ಯಭಾಮ ಸಮೇತನಾಗಿ ಬಂದು ನರಕಾಸುರನನ್ನು ವಧಿಸಿ ನಾವು ಕಳೆದುಕೊಂಡಂತಹ ಸುವಸ್ತುಗಳನ್ನೆಲ್ಲ ನಮಗೆ ಮರಳಿ ಒಪ್ಪಿಸಿ ಸುರಗದ್ದುಗೆ ನಮಗೆ ಮತ್ತೆ ಸಿಗುವ ಹಾಗೆ ಮಾಡಿದ್ದಾನೆ. ಆದರೆ ಈಗ ಹಿಂತಿರುಗಿ ಹೋಗುವಾಗ ಅವನು ಏನು ಮಾಡಿದ್ದಾನೆ? ಕೃಷ್ಣ ಹೀಗೆ ಮಾಡುವುದಕ್ಕೆ ಸಾಧ್ಯವಿದೆಯೇ? ನಮ್ಮ ನಂದನವನದಲ್ಲಿರುವಂತಹ ಸುರ ಪಾರಿಜಾತದ ಶಾಖೆಯೊಂದನ್ನು ಮುರಿದು ಅದನ್ನು ತನ್ನೂರಿಗೆ ಕೊಂಡೊಯ್ಯುವುದಕ್ಕೆ ಮುಂದಾಗಿದ್ದಾನೆ ಶ್ರೀಕೃಷ್ಣ ಪರಮಾತ್ಮ. ವನಪಾಲಕರು ಬಂದು ನನಗೆ ಈ ವಿಚಾರವನ್ನು ಹೇಳಿದಾಗ ನಾನು ದಂಗಾಗಿ ಹೋದೆ. ಬೇರೆ ಯಾರಾದರೂ ಹೀಗೆ ಮಾಡ್ತಿದ್ರೆ ನಾವು ಅವರನ್ನು ಎದುರಿಸ್ಬೋದಿತ್ತು, ಎಲ್ಲ ಮಾಡ್ಬೋದಿತ್ತು. ಆದರೆ ಕೃಷ್ಣನನ್ನು ಎದುರಿಸುವುದಕ್ಕೆ ನಮ್ಮಿಂದ ಸಾಧ್ಯವಿದೆಯೇ? ಇನ್ನೂ ಒಂದು ವಿಚಾರ, ಸಮುದ್ರ ಮಥನ ಕಾಲದಲ್ಲಿ ಸಮುದ್ರದಿಂದ ಒದಗಿ ಬಂದಂತಹ ಈ ಪಾರಿಜಾತ ಮೊದಲಾದಂತಹ ಸುವಸ್ತುಗಳನ್ನು ದೇವೇಂದ್ರ ನೀನೇ ಕಾಪಿಟ್ಟುಕೊಳ್ಳಬೇಕು ಎಂದು ನೇಮಿಸಿದವನು ಅವನೇ. ಈಗ ಅವನೇ ಬಂದು ಈ ಪಾರಿಜಾತದ ವೃಕ್ಷದ ಕೊಂಬೆಯನ್ನು ದ್ವಾರಕೆಗೆ ಕೊಂಡು ಹೋಗುತ್ತಾನೆ ಅಂತಾದರೆ ಏನು ಮಾಡೋಣ ಹೇಳಿ? ಇದು ಒಂದು ರೀತಿಯ ಇಕ್ಕಟ್ಟಿನ ಪರಿಸ್ಥಿತಿಯಾಗಿದೆ. ಬಿಸಿ ತುಪ್ಪದ ಹಾಗೆ ಆಗಿದೆ. ನುಂಗುವುದಕ್ಕಲ್ಲ, ಉಗುಳುವುದಕ್ಕಲ್ಲ. ಏನು ಮಾಡಬೇಕು ಎಂದು ಯೋಚನೆಯೇ ಹೊಳಿತಾ ಇಲ್ಲವಲ್ಲ. ಹೌದು, ಕೆಲವೊಮ್ಮೆ ಹೀಗೆ ಆಗುವುದಿದೆ. ದೊಡ್ಡವರು ಏನಾದರೂ ತಪ್ಪು ಮಾಡಿದರೆ, ಅವರಿಂದ ನಮಗೇನಾದರೂ ಸಮಸ್ಯೆ ಬಂದರೆ ಅವರಿಗೆ ಸರಿಸಮಾನರಾದವರ ಹತ್ರ ಹೇಳಿದರೆ ಆ ಸಮಸ್ಯೆ ಪರಿಹಾರವಾಗ್ಬೋದು.
ಹಾಗಾಗಿ ಹರಿಗೆ ಸಮನಾದಂತಹ ಹರನಲ್ಲಿಯೇ ಈ ವಿಚಾರವನ್ನು ಹೇಳಿಕೊಳ್ಳುವುದು ಒಳ್ಳೆಯದು. ಹಾಗಾಗಿ ಸುಮನಸರನ್ನೆಲ್ಲ ಕೂಡಿಕೊಂಡು ಕೈಲಾಸದೆಡೆಗೆ ತೆರಳುತ್ತೇನೆ. ವಂದಿಸಿಕೊಂಡಿದ್ದೇನೆ ಪ್ರಭೋ ಪರಮೇಶ್ವರ. ಓಹೋ ಇಂದ್ರದೇವ, ಎದ್ದೇಳಯ್ಯ ಎದ್ದೇಳು. ಸುರರಧಿಕಾರಿ ನೀನು, ಮೂಲೋಕದಿ ಸಿರಿವಂತ ಪ್ರಖ್ಯಾತನು. ಮೂಲೋಕದಿ ಸಿರಿವಂತ ಪ್ರಖ್ಯಾತನು. ಮೂಲೋಕದಿ ಸಿರಿವಂತ ಪ್ರಖ್ಯಾತನು. ನಿರತವು ನಮ್ಮಯ ಚರಣವ ಸ್ಮರಿಪ, ನಿರತವು ನಮ್ಮಯ ಚರಣವ ಸ್ಮರಿಪ. ಹಿಂಗರ ಕುಲದಿನಾದನು ಸುಪ್ರೀತನು. ಸುರರಾಧಿಕಾರಿ ನೀನು, ಮೂಲಕದಿ ಸಿರಿವಂತ ಪ್ರಖ್ಯಾತನು. ಓಹೋ ಬಂದವ ಸುರರೊಡೆಯ ದೇವೇಂದ್ರನಲ್ವೇ? ಹೌದು ಪ್ರಭು. ಸುರೇಂದ್ರ ದೇವಾ, ವ್ಯಕ್ತಿಯೋರ್ವ ಮನ ಮಾಡಿದ ಅಂತಾದ್ರೆ ಏನನ್ನಾದರೂ ಸಾಧಿಸಬಹುದು ಎನ್ನುವುದಕ್ಕೆ ನೀನೇ ದೃಷ್ಟಾಂತ ಉದಾಹರಣೆ ಅಲ್ಲವೇ? ಪುರಂದರ ನಾಮಕನಾದಂತಹ ನೀನು ನಿನ್ನ ಭಕ್ತಿಯಿಂದ, ಭಕ್ತಿಯ ಶಕ್ತಿಯಿಂದ ದೇವೇಂದ್ರನಾದೆ. ಮುಕ್ಕೋಟಿ ದೇವತೆಗಳಿಗೆ ಒಡೆಯನಾದೆ. ಸ್ವರ್ಗಲೋಕದ ಅಧಿಪತಿಯೂ ಆದೆ. ಹೌದು. ಇಷ್ಟೆಲ್ಲ ಕರ್ತವ್ಯಗಳಿದ್ರೂ ಕೂಡ ನಿನಗ ಪದವಿಯನ್ನು ಕರುಣಿಸಿದ ದೇವನನ್ನು ನೀನು ಯಾವತ್ತೂ ಮರೆಯಲಿಲ್ಲ. ಖಂಡಿತ ಸಾಧ್ಯವಿಲ್ಲ. ಲೋಕದಲ್ಲಿ ಕೆಲವರಿರುತ್ತಾರೆ, ಹತ್ತಿದ ಏಣಿಯನ್ನು ಎತ್ತರಕ್ಕೆ ಏರಿದ ಮೇಲೆ ಒದಿಯುವವರಿರ್ತಾರೆ. ಆದರೆ ನಿನ್ನ ಜಂಜಾಟಗಳ ನಡುವೆವು ಅನುದಿನವೂ ಅನವರತವು ನನ್ನನ್ನು ಕಾಣುವುದಕ್ಕೆ, ತ್ರಿಮೂರ್ತಿಗಳನ್ನು ಕಾಣುವುದಕ್ಕೆ, ಭಜಿಸುವುದಕ್ಕೆ ಬರುವವ ನೀನು ಬರಬೇಕು ಅಂತಾದ್ರೆ ಎರಡೂ ಕಾರಣ. ಎಂದಿನ ಕಾರಣ ಹೇಳುವುದು ಅಂತಾದ್ರೆ ನಮ್ಮನ್ನು ಭಜಿಸುವುದು. ಮತ್ತೊಂದು ಕಾರಣ ಭೀತಿಯಿಂದ, ದಾನವರ ಭಯದಿಂದ, ಅವರ ಶೌರ್ಯದಿಂದ ಸ್ವರ್ಗವನ್ನು ನೀನು ಕಳೆದುಕೊಂಡೆ ಅಂತಾದ್ರೆ ದೂರು ಕೊಡುವುದಕ್ಕೆ ಬರುವುದು. ಹಾಗೆ ಬರುವಾಗ ನಿನ್ನ ಮುಖದ ಭಾವನೆ ಅಂಜಿಕೆ, ಭಯವಾಗಿರುತ್ತದೆ. ಆದ್ರೆ ಇಂದು ನಿನ್ನನ್ನು ಕಾಣುವಾಗ ಏನೋ ಗೊಂದಲ, ಭಯ ಇಲ್ಲ ನಿನ್ನ ಮುಖದಲ್ಲಿ, ಏನೋ ಗೊಂದಲ ಕಾಣುತ್ತಾ ಉಂಟು. ಹಾಗಾದ್ರೆ ಗೊಂದಲಕ್ಕೆ ಕಾರಣವೇನು? ಹೇಳಯ್ಯ, ಹೇಳು. ದೇವಾ, ನೀನು ಹಾಲಾಹಲವನ್ನು ಉಂಡವ, ಆದ ಕಾರಣ ನೀನು ನೀಲಕಂಠ ಎಂಬ ಬಿರುದನ್ನು ಪಡೆದಿರುವೆ. ಸತ್ಯ. ಉಗುಳ್ಲಿಕ್ಕೂ ಅಲ್ಲ, ಹೊರಗೆ ಹಾಕ್ಲಿಕ್ಕೂ ಅಲ್ಲ. ಆಗ ನಿನ್ನ ಪರಿಸ್ಥಿತಿ ಹಾಗೆ ಇತ್ತು. ಈಗ ನನ್ನ ಪರಿಸ್ಥಿತಿ ಅದೇ ಆಗಿದೆ ದೇವ. ಹೌದೇ? ಏನಾಯ್ತಯ್ಯ? ಕೇಳಬೇಕು. ಪಾರಿಜಾತದ ತರೋ ಧಾರಣೆ ಗೊಯ್ವ, ಪಾರಿಜಾತದ ತರೋ ಧಾರಣೆ ಗೊಯ್ವ. ಕಾರಣ ಶಾಖೆ ಮುರಿಯುತ್ತಲ್ಲಿರುವ ಕಾರಣ ಶಾಖೆ ಮುರಿಯುತ್ತಲ್ಲಿರುವ ಚಾರರ ಬೆದರಿಸಿ ಶ್ರೀರಮಾಧವನೋ
ಚಾರರ ಬೆದರಿಸಿ ಶ್ರೀರಮಾಧವನು ನಾರಿಯೋ ಸಹಿತಲಿ ಮುಂದುವರಿಯುವನು. ನೀಲಗಂಧರ ನಿಟಿಲಾಕ್ಷ ಮಹೇಶ ನೀಲಗಂಧರ ದೇವಾ, ಸುರೇಂದ್ರ, ಈ ಮೊದಲು ಅನೇಕ ಬಾರಿ ನಿನ್ನ ಬಳಿಗೆ ಬಂದವರು ನಾವು. ತ್ರಿಮೂರ್ತಿಗಳ ಅನುಗ್ರಹದಿಂದಲೇ ಈ ಸ್ವರ್ಗಲೋಕದ ಪಟ್ಟವನ್ನು ಸುಖವಾಗಿ ನಾನು ನಡೆಸ್ತಾ ಇದ್ದೇನೆ. ಆದರೆ ನಿನ್ನ ಊಹೆ ಸರಿಯಾದದು ದೇವ. ಯಾರ್ಯಾರಿಂದಲೋ ಬಂದಂತಹ ಸಮಸ್ಯೆ ಅಲ್ಲ ದೇವ ಇದು. ಮತ್ತೆ ನಮ್ಮವರಿಂದಲೇ ಬಂದಂತಹ ಸಮಸ್ಯೆ. ನಮ್ಮವರಿಂದ ಬಂದ ಸಮಸ್ಯೆ? ಹೌದು ದೇವ. ಏನದು ದೇವಾ, ನಿನಗೆ ಈಗಾಗಲೇ ತಿಳಿದಿರಬೇಕು. ಈ ಮೊದಲು ನಡೆದಂತಹ ಘಟನೆ, ನರಕಾಸುರನೆನ್ನುವ ದಾನವ ನಮ್ಮ ಸ್ವರ್ಗಲೋಕದ ಮೇಲೆ ದಾಳಿ ಮಾಡಿದಾಗ ನಾವೆಲ್ಲ ಹೋಗಿ ಶ್ರೀಕೃಷ್ಣನಲ್ಲಿ ಮೊರೆ ಇಟ್ಟಾಗ ಕೃಷ್ಣನು ಸತ್ಯಭಾಮ ಸಮೇತನಾಗಿ ಬಂದು ನರಕಾಸುರನನ್ನು ಕೊಂದು ನಾವು ಕಳೆದುಕೊಂಡಂತಹ ಸುವಸ್ತುಗಳನ್ನೆಲ್ಲ ನಮಗೆ ಒಪ್ಪಿಸಿಬಿಟ್ಟ. ತಿಳಿದ ವಿಷಯವೇ ಇದು. ಸಮುದ್ರ ಮಥನ ಕಾಲದಲ್ಲಿ ಬಂದಂತಹ ಸುವಸ್ತುಗಳನ್ನೆಲ್ಲ ದೇವೇಂದ್ರ ನೀನು ಕಾಪಿಟ್ಟುಕೊಳ್ಳಬೇಕು ಎನ್ನುವ ಹಾಗೆ ಹೇಳಿದವರು ನೀವೇ ತಾನೆ? ಹೌದು. ನಿಮ್ಮ ನಿಯಮಾನುಸಾರ ನಾನು ಅದನ್ನು ಕಾಪಿಟ್ಟುಕೊಂಡು ಬರ್ತಾ ಇದ್ದೇನೆ. ಆದ್ರೆ ಈಗ ಏನಾಗಿದೆ ಗೊತ್ತಾ? ನಮ್ಮ ಸುರಲೋಕದಲ್ಲಿರುವಂತಹ ಸುರನಂದನವನದಲ್ಲಿರುವಂತಹ ಪಾರಿಜಾತದ ವೃಕ್ಷವೊಂದನ್ನು, ವೃಕ್ಷದ ಕೊಂಬೆಯೊಂದನ್ನು ಆ ದ್ವಾರಕೆಯಿಂದ ಬಂದಂತಹ ಶ್ರೀಕೃಷ್ಣ ಪರಮಾತ್ಮ ಇದ್ದಾನಲ್ಲ, ಅವನು ಮುರಿದು ತನ್ನ ಊರಿಗೆ ಒಯ್ಯುವುದಕ್ಕೆ ಮುಂದಾಗಿದ್ದಾನಂತೆ. ಸತ್ಯಭಾಮ ಸಮೇತನಾಗಿ ನಂದನವನದಲ್ಲಿ ವಿಹರಿಸುತ್ತಿದ್ದಂತ ಸಮಯದಲ್ಲಿ ಅವನಿಗೆ ಯಾಕೆ ಈ ಬುದ್ಧಿ ಬಂತು ನಾನು ಕಾಣೆ. ಈಗ ಬೇಲಿಯೇ ಎದ್ದು ಹೊಲ ಮೇದರೆ ನಾವು ಏನು ಮಾಡುವುದು? ತಡೆಯಲು ಹೋದಂತಹ ನಮ್ಮ ವನಪಾಲಕರನ್ನು ದಂಡಿಸಿ ಓಡಿಸಿದ್ದಾನಂತೆ. ಈಗ ನಾವೇನು ಮಾಡಬೇಕು? ಆ ಕೃಷ್ಣನನ್ನು ಎದುರಿಸುವುದಕ್ಕೆ ನಮ್ಮಿಂದ ಸಾಧ್ಯವಿದೆಯೇ? ಹಾಗಾಗಿ ನಿನ್ನ ಬಳಿಗೆ ಓಡೋಡಿ ಬಂದಿದ್ದೇವೆ. ಈ ಸಮಸ್ಯೆಯನ್ನು ನೀನೇ ಪರಿಹಾರ ಮಾಡಿಕೊಡಬೇಕು ದೇವ. ಹೆದೆಯದಗೆ ಪಾರಿಜಾತದ ವೃಕ್ಷವ ನೀತಿಯಾದಿಡುಗಿ ನಂದನದಲ್ಲಿ ಇರಿಪೆ, ನೀತಿಯ ತಿಳುಗಿ ನಂದನದಲ್ಲಿ ಇರಿಪೆ. ಶ್ರೀನಾಥ ಮೊಳೆಯ ನಿಮ್ಮಾಳ್ತನಗೆ ಭೀತಿಯಾದಗೆ ದೇವೇಂದ್ರ. ಶಂಕರ, ಹೀಗಾಯಿತೇ ಪ್ರಕರಣ? ಹೌದು ದೇವ. ಛೆ, ಸುರಲೋಕದ ಸ್ವತ್ತಾಗಿರುವಂತಹ ಪಾರಿಜಾತ ವೃಕ್ಷದ ಕೊಂಬೆಯನ್ನು ಮುರಿದನೆ. ಮುರಿದದ್ದು ಮಾತ್ರವಲ್ಲ, ದ್ವಾರಕೆಗೆ ಕೊಂಡೊಯ್ಯುವುದಕ್ಕೆ ಮುಂದಾಗಿದ್ದಾನೆ. ನಮ್ಮ ಸ್ವರ್ಗಲೋಕದ ಕೀರ್ತಿಗೆ ಅಪಚಾರವಾಗುವುದಿಲ್ಲವೇ? ಇಂದ್ರ, ಕೆಲವೊಮ್ಮೆ ಕೊಟ್ಟವರು ನಾವಾಗಿದ್ರೂ ಕೂಡ ಕೊಟ್ಟ ಮೇಲೆ ಅದು ಪಡೆದವನ ಸ್ವತ್ತಾಗಿರುತ್ತದೆ. ಹಾಗೆಂದು ಕೊಟ್ಟಿದ್ದೇವೆ ಎಂಬ ಗರ್ವದಿಂದ ಯಜಮಾನನಲ್ಲಿ ಕೇಳದೆ ಪಡೆದುಕೊಳ್ಳುತ್ತೇವೆ ಅಂತನಾದ್ರೆ ತಪ್ಪಲ್ಲ ಅದು ಸ್ವಾಮಿ, ಕಳ್ಳತನವೇ ಹೌದು. ಆದರೆ ಕೃಷ್ಣನಿಗೆ ಈ ಬುದ್ಧಿ ಬಂತೆ. ಅವನ ಜೊತೆಗಿದ್ದದ್ದು ಯಾರು ಹೇಳು? ಅವನ ಮಡದಿ ಸತ್ಯಭಾಮ. ಸತ್ಯಭಾಮೆ. ಓಹೋ,
ಹೀಗಾಗಿರಬೇಕು, ಏನು? ಅವಳ ಬಯಕೆ ಆಗಿರಬೇಕು. ಓಹೋ, ಮತ್ತೆ ಲೋಕದಲ್ಲಿ ಹೇಳುವುದುಂಟಲ್ವಾ, ಏನು? ಗಂಡ ಎಷ್ಟೇ ಪರಾಕ್ರಮಿ ಆಗ್ಲಿ ಹೆಂಡತಿಯ ಮುಂದೆ ಇಲ್ಲಿಯೇ ಅಲ್ವಾ. ಓಹೋ, ಅವಳು ಹಾಗೂ? ಅದು ದೇವರಾದಂತಹ ನಮಗೂ ಬಿಟ್ಟ ಸಂಗತಿ ಅಲ್ಲ. ಹೆಂಡತಿಯ ಮಾತನ್ನು ಕೇಳಲೇಬೇಕು ಗಂಡನಾದವ. ಆಹಾ, ಹೀಗಾಗಿರಬಹುದು. ಶ್ರೀಕೃಷ್ಣ ಸತ್ಯಭಾಮೆಯ ಹಠಕ್ಕೆ ಸೋತು ತೆಗೆದುಕೊಳ್ಳುವಂತಹ ಅವಕಾಶವನ್ನು ಕೊಟ್ಟಿರಬೇಕವ. ತಿಳಿಯೇ ಹೇಳಬಹುದಲ್ಲವೇ ಸ್ವಾಮಿ? ಸರಿ, ಈ ಪ್ರಕರಣಕ್ಕೆ ಇನ್ನು ನಾನೇ ಹೋಗಬೇಕು. ಅವನಲ್ಲಿ ನಾನು ಮಾತಾಡುತ್ತೇನೆ. ಅವನು ಮಾಡಿದ ತಪ್ಪನ್ನು ತಿದ್ದಿಕೊಳ್ಳು ಅಂತ ನಾನು ಹೇಳುತ್ತೇನೆ. ಈಗ ತಡ ಮಾಡುವುದಲ್ಲ, ಹೋಗಬೇಕಲ್ವ ನಾವಲ್ಲಿಗೆ. ಹೌದು. ಹೋಗೋಣ ಹೋಗೋಣ ಸ್ವಾಮಿ. ಓಹೋ ಪಾರ್ವತಿ, ಎಲ್ಲಿಗೆ ಹೊರಟದು ನೀವು? ಆಯ್ತಲ್ಲ, ಹೋಗುವಾಗ ಎಲ್ಲಿಗೆ ಅಂತ ಕೇಳಿ ಆಯ್ತು. ಪಕ್ಕದಲ್ಲೇ ಕುಳಿತು ಎಲ್ಲವನ್ನು ಕೇಳುತ್ತಾ ಇದ್ದವಳು, ಅದೊಂದು ಕೇಳಬೇಕೆ ಹೋಗುವಾಗ? ಕೇಳುವ ಕ್ರಮ ಅದು. ನೀವು ನೋಡ್ತಾ ಇದ್ದೇನೆ, ಆಗದಿಂದ ನೋಡ್ತಾ ಇದ್ದೇನೆ, ಗುಸು ಗುಸು ಮಾತಾಡ್ತಾ ಇದ್ದೀರಿ, ಎಲ್ಲ ಕೇಳಿಸಿಕೊಂಡೆ. ಏನು ಸ್ವಾಮಿ ಇದು? ಮಧ್ಯಸ್ಥಿಕೆ ವಹಿಸ್ಲಿಕ್ಕೆ ದೇವೇಂದ್ರನಿಗೆ ನೀವೇ ಸಿಕ್ಕಿದ್ದ? ಈಗ ಕೃಷ್ಣ ಅಲ್ಲ ಅಂತ ಆದ್ಮೇಲೆ ನಾನೇ ಹೋಗಬೇಕಲ್ವಾ? ನನಗೆ ಗೊತ್ತಿಲ್ವ ನಿಮ್ಮ ಹರಿಹರರ ವಿಷಯ? ಏನು ಮಾಡ್ತೀರಿ ನೀವು? ನಿಮ್ಮ ಹರಿಹರರಲ್ಲಿ ಭೇದ ಉಂಟ ಹೇಳಿ? ಖಂಡಿತವಾಗಿಯೂ ಇಲ್ಲ. ಒಂದೇ ಸುವರ್ಣದೆ ಮಾಡಿದ 2 ಗೊಂಬೆಗಳು ನೀವು. ಒಂದೇ ಸುವರ್ಣದಿ ಬೊಂಬೆಗಳೆರಡೋ, ಅಲ್ವೇ? ಒಂದೇ ಸುವರ್ಣದಿ ಬೊಂಬೆಗಳೆರಡು, ಒಂದೇ ಸುವರ್ಣದಿ ಬೊಂಬೆಗಳೆರಡು, ಹೌದು. ನಾವೆಂದು ಬೇಡುವಿರೈಸೆ, ನಾವೆಂದು ಬೇಡುವಿರೈಸೆ ಹರಿಯ, ಹರಿಯ ಸಂದರ್ಶನದಿ ಮತ ಬೇರಾಗದಿರೆ, ಸಂದರ್ಶನದಿ ಮತ ಬೇರಾಗದಿರೆ, ಮಗ ನಂದನ ಬರಿದಪ್ಪುದಯ್ಯ, ಸಂದರ್ಶನದಿ ಮತ ಬೇರಾಗದಿರೆ, ಮಗ ನಂದನ ಬರಿದಪ್ಪುದಯ್ಯ, ಒಂದೇ ಸುವರ್ಣದಿ ಬೊಂಬೆಗಳೆರಡು, ಸ್ವಾಮಿ, ಸತಿ, ಒಂದೇ ಸುವರ್ಣದಿ ಮಾಡಿರುವಂತಹ ಗೊಂಬೆಗಳು ನೀವು ಇರುವರು ಹರಿಹರ. ಹಾಗಂತ ಆದಿಯಲ್ಲೇ ಹೇಳಿರ್ಲಿಲ್ವೇ ಹರಿಹರರಲ್ಲಿ ಭೇದವಿಲ್ಲ ಎಂಬ ಹಾಗೆ? ಭೇದ ಇಲ್ಲ ಅಂದ್ರೆ ನಿಮ್ಮ ಯೋಚನೆಗಳಲ್ಲೂ ಭೇದ ಇಲ್ಲ, ಒಂದೇ ರೀತಿಯಾಗಿ ಏಕಮುಖವಾಗಿ ಯೋಚನೆ ಮಾಡುವವರು ನೀವಿರುವರು. ಹಾಗಾಗಿ ಹೇಳ್ತಾ ಇದ್ದೇನೆ, ಹರಿಹರರು ನೀವು. ಹರಿ ಹೇಳಿದ್ದಕ್ಕೆ ನೀವು ತಲೆ ಅಲ್ಲಾಡಿಸುವುದು, ಅವನು ಹೇಳಿದ್ದಕ್ಕೆ ನೀವು ತಲೆ ಅಲ್ಲಾಡಿಸಿದ ಹಾಗೆ ನೀವು ಹೇಳಿದ್ದಕ್ಕೆ ಅವನು ತಲೆ ಅಲ್ಲಾಡಿಸುವುದು, ಒಂದೇ ರೀತಿಯಾಗಿ ನೀವು. ನಾನು ಯೋಚಿಸುವುದು, ನೀವು ಇಬ್ಬರು ಮಧ್ಯಸ್ಥಿಕೆ ವಹಿಸಿ ನಾಳೆ ನಂದನವನ ದೇವೇಂದ್ರಂದು ಬರಿದಾದ್ರೂ ಆಶ್ಚರ್ಯ ಇಲ್ಲ, ಆ ತರ ಕತೆ ಮಾಡಿ ಹೋಗ್ತೀರಿ ನೀವು. ಅಲ್ವ? ನಾನು ಯೋಚಿಸುವುದು, ನೀವು ಒಂದೊಮ್ಮೆ ಹರಿ ಹೇಳಿದ್ದಕ್ಕೆ ಒಪ್ಪಿದ್ರು ಆ ಪಾರಿಜಾತದ ವೃಕ್ಷದ ಕೊಂಬೆಯನ್ನು ತರಲಿಕ್ಕೆ, ನಾನು ಒಪ್ಪೋಳಲ್ಲ. ಯಾಕಂದ್ರೆ ಇದು ನನಗೆ ಗೊತ್ತಿದೆ ಇದು ಸರಿಯಲ್ಲ ಅಂತ. ನಾನು ಹಾಗಾಗಿ ಮಾನಿನಿ ಮಣಿಯಾದಂತಹ ಸತ್ಯಭಾಮೆಯ ಬಳಿಗೆ ಹೋಗಿ ಅವಳಿಗೆ ಈ ವಿಷಯದ ಗಾಂಭೀರ್ಯವನ್ನು ಮನವರಿಕೆ ಮಾಡಿಸಿ
ವೃಕ್ಷ ಭೂಲೋಕಕ್ಕೆ ಮುಟ್ಟದ ಹಾಗೆ ತಲುಪದ ಹಾಗೆ ಮಾಡುವವಳೆ. ಅದಕ್ಕಾಗಿ ನಾನು ನಿಮ್ಮ ಜೊತೆಗೆ ಬರ್ತೇನೆ. ಓಹೋ, ಈಗ ನೀನು ನನ್ನ ಜೊತೆಗೆ ಬರುವವಳ? ಖಂಡಿತ. ಸರಿ, ಹೆಂಡತಿ ಹೇಳಿದ ಮೇಲೆ ಅಲ್ಲ ಅಂತ ಹೇಳುವುದಕ್ಕಾಗುತ್ತದ? ಸೂಕ್ತವಾದದನ್ನೇ ಹೇಳುವುದಲ್ವೇ, ಒಪ್ಪಲೇಬೇಕಾಗುತ್ತದೆ. ಅದು ಹೌದು. ತಡ ಮಾಡುವುದಲ್ಲ, ಹೊರಡೋಣ. ಹೋಗೋಣ. ಹೋಗೋಣ. ಜಡಜನಾಭನು ತಿಳಿದು ಮಡದಿ ಸಹಿತಲಿ ಬಂದು ನುಡಿದ ಕೈ ಮುಗಿದು ಸರಸದಲ್ಲಿ ಸಂತಸವಾಂತೆನಯ್ಯ. ಇದರ ಕಾರ್ಯವು ತವ ಗಮನಾದೀಯ. ಸಂತಸವಂತನಯ್ಯ ಇದರ ಕಾರ್ಯವು ತವ ಗಮನಾದೀಯ. ಅಂತಕಾಂತ ಕರಜದ ಶೈಲ್ಯದಿ ನಿಂತು ಶರಣರ ತಿಂದಿದ್ದ ಅರ್ಥ ನಿರಂತರವು ಪಾಲಿಸುವ ಗೌರಿಕಾಂತ ಬೇಡನ ಕಾಂತ ರಂಗವ. ಅಂತಕಾಂತ ಕರಜದ ಶೈಲ್ಯದಿ ನಿಂತು ಶರಣರ ತಿಂದಿದ್ದ ನಿರಂತರವು ಪಾಲಿಸುವ ಗೌರಿಕಾಂತ ಬೇಡನ ಕಾಂತ ರಂಗವ. ಸಂತಸವಾಂತೇನಯ್ಯ ಇತರ ಕಾರ್ಯದಿಂತವ ಗಮನಜೀಯ. ಪರಮೇಶ್ವರನೇ, ಶ್ರೀಕೃಷ್ಣ, ಕರಗಳನ್ನು ಜೋಡಿಸಿ ಮೊದಲಿಗೆ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇದ್ದೇನೆ. ವೃಷಭಾರೂಢನಾಗಿ ಗಂಗೆಯು ತಲೆಯಿಂದ ಧುಮ್ಮಿಕ್ಕುತ್ತಾ ಇದ್ದಾಳೆ. ಚಂದ್ರಧರನಾಗಿ ಗುಹಾ ಗಣಪರು ಪ್ರಮಥ ಗಣಗಳೆಲ್ಲ ಜೊತೆಯಲ್ಲೇ ಇದ್ದಾರೆ. ಗಿರಿಜೆಯ ಸಹಿತವಾಗಿ ಬಂದಿದ್ದೀಯಲ್ಲ, ನೋಡಿ ಬಹಳ ಸಂತೋಷವಾಯಿತಯ್ಯ. ಅದರ ಜೊತೆಗೆ ಆಶ್ಚರ್ಯವೂ ಆಗ್ತಾ ಇದೆ. ಆಶ್ಚರ್ಯವೇ? ಹೌದು. ಯಾಕೆಂದರೆ ಯಾವ ಕಾರ್ಯವೂ ಇಲ್ಲದೆ ಯಾವುದೋ ಒಂದು ಕಡೆಗೆ ಹೋಗುವವ ನೀನಲ್ಲ. ಭಕ್ತಾಭೀಷ್ಟ ಫಲಪ್ರದಾಯಕನಾದ ನೀನು ಕೈಲಾಸದಲ್ಲೇ ಸದಾ ಇರುವವ. ಹಾಗೆ ಇಲ್ಲಿಗೆ ಬರಲಿಕ್ಕೆ ಕಾರಣ ಏನು? ಇದು ನನ್ನ ಆಶ್ಚರ್ಯಕ್ಕೆ ಕಾರಣ. ಕೃಷ್ಣ, ನಾನು ಬಂದಿದ್ದೇನೆ ಅಂತ ಹೇಳುವುದಕ್ಕಿಂತ ನೀನೇ ನನ್ನನ್ನು ಬರಿಸಿದ್ದು ಅಂತ ಹೇಳಿದ್ರೆ ಸೂಕ್ತವಾಗುತ್ತದೆ. ನಾನೇ ಬರಿಸಿದ್ದು? ನೀನೇನು ಮಾಡಿದ್ದಿಂತ ಅರಿವಿಲ್ವೇ ನಿನಗೆ? ಹೇಳು. ಏನು ಮಾಡಿದ್ದೇನೆ? ಕೃಷ್ಣ, ದೇವಲೋಕ ಇದು ಯಾರಿಗೆ ಸೇರಿದ್ದು ಹೇಳು? ದೇವೇಂದ್ರನಿಗೆ. ಹೌದು. 33 ಕೋಟಿ ದೇವತೆಗಳಿಗೆ ಕೊಟ್ಟವರು ಯಾರು? ತ್ರಿಮೂರ್ತಿಗಳಾದ ನಾವೇ ಅಲ್ಲವೇ? ಹೌದು. ಅವನ ಭಕ್ತಿಗೆ ಮೆಚ್ಚಿ ದೇವಲೋಕವನ್ನು ಅನುಗ್ರಹಿಸಿದವರು ನಾವು. ಅಲ್ಲಿ ಏನುಂಟು, ಏನಾಗಬೇಕು ಅದು ಅವನ ನಿರ್ಧಾರಕ್ಕೆ ಬಿಟ್ಟದ್ದು. ಕಷ್ಟ ಬಂದಾಗ ನಮ್ಮಲ್ಲಿ ಕೇಳುತ್ತಾನೆ, ಹೌದು ಅಂತಾದ್ರೂ ಅಲ್ಲಿನ ಅಧಿಕಾರ ಅವನದ್ದಲ್ವೇ? ಮತ್ತೆ ಅಲ್ಲಿರುವಂತಹ ಸುವಸ್ತುಗಳು ಅದರ ಜವಾಬ್ದಾರಿ ಯಾರಿಗೆ? ಮತ್ತೆ ದೇವೇಂದ್ರನಿಗೆ. ಹೌದು. ಸಾಮಾನ್ಯ ಮಾನವರು ಬಿಡು, ಮತ್ತೊಬ್ಬರಾದ್ರೂ ಹೋಗಿ ದೇವಲೋಕದ ವಸ್ತುವನ್ನು ಪಡೆದುಕೊಂಡು ಬಂದ್ರೆ ಅದು ಎಷ್ಟರ ಮಟ್ಟಿಗೆ ಸರಿಯಾದೀತು? ಯಾರ್ಯಾರ ಮಾತು ಬಿಡು, ಈಗ ನಿನ್ನನ್ನೇ ಉದಾಹರಣೆ ತೆಗೆದುಕೊಂಡ್ರೆ ಬೇಲಿಯೇ ಎದ್ದು ಹೊಲ ಮೇಯ್ದ ಹಾಗಾಯ್ತು. ದೇವಲೋಕಕ್ಕೆ ಸೇರಿದಂತಹ ವಸ್ತು ಪಾರಿಜಾತದ ವೃಕ್ಷ ನಿನ್ನ ಮಡದಿ ಬಯಸಿದಳು ಎನ್ನುವ ಕಾರಣಕ್ಕಾಗಿ ಕೊಂಬೆಯನ್ನೇ ಮುರಿದೆಯಂತೆ, ಕೇಳಲು ಬಂದ ಭಟರನ್ನು ಹೊಡೆದೆಯಂತೆ. ಏನಯ್ಯ, ಏನು ನೀನು ಮಾಡುತ್ತಿರುವುದು? ಸರಿಯೇ ಇದು? ಹೇಳು. ನಿನ್ನ ಪ್ರಶ್ನೆ ಸರಿಯಾದದ್ದೇ.
ಆದರೆ ಸರಿಯಾಗಿ ಯಾವುದನ್ನು ತಿಳಿದುಕೊಳ್ಳದೆ ನೀನು ಬಂದದ್ದು ಅಂತ ನನಗನ್ನಿಸುವುದು. ಹೌದು ಹೌದು. ಹಾಗಾದ್ರೆ ನಾನು ತಿಳಿಯದ ಸತ್ಯ ಯಾವುದು? ನೋಡು, ದೇವೇಂದ್ರ ಬಂದು ನಮ್ಮಲ್ಲಿ ಕೇಳಿಕೊಂಡ, ಇಲ್ಲಿ ದುಷ್ಟರ ಹಾವಳಿ ಆಗ್ತಾ ಇದೆ, ಬರಬೇಕು ಅಂತ. ಅಂದ್ರೆ ನಾನೀಗ ಹೇಳಲಿಕ್ಕೆ ನಿನ್ನಲ್ಲಿ ಹೊರಟ ವಿಷಯಗಳು ಅದೇ. ಬಂದವರು ನಾವಿಬ್ಬರು, ಬಂದು ಕೊಂದದ್ದು ಅವರಿಬ್ಬರನ್ನು, ದುಷ್ಟರಾದ ಧನುಜರನ್ನು, ಮುರಾಸುರ ಮತ್ತು ನರಕಾಸುರ. ಅವರು ವಶಪಡಿಸಿಕೊಂಡದ್ದು ಎರಡು, ವರುಣನ ಮಣಿಶೈಲ ಹಾಗೂ ಅದಿತಿಯ ಕುಂಡಲ. ಇದನ್ನು ನಾವು ತೆಗೆದುಕೊಂಡು ಹೋಗುವಾಗ ಅಲ್ಲಿ ಸಂತಸದಿಂದ ನಮ್ಮನ್ನು ಸ್ವಾಗತಿಸಿದವರು ಅವರಿಬ್ಬರೇ, ದೇವೇಂದ್ರ ಮತ್ತು ಶಚೀದೇವಿ. ಸ್ವಾಗತಿಸಿದ್ರಲ್ಲ, ಅಲ್ಲಿಂದ ನಂತರ ನಮಗೆ ಇವಳಿಗೆ ಸ್ವರ್ಗದ ಸೌಂದರ್ಯವನ್ನು ನೋಡಬೇಕು, ಪಾರಿಜಾತವನ್ನು ನೋಡಬೇಕು ಅಂತ ಬಯಕೆ ಆಯಿತು. ಬಂದು ಇಲ್ಲಿ ನಂದನವನದಲ್ಲಿ ಪಾರಿಜಾತವನ್ನು ನೋಡುವಾಗ ಆ ಗೆಲ್ಲು ಬೇಕು ಅಂತ ಆಯಿತು. ಗೆಲ್ಲನ್ನು ಬೇಡ ಬೇಡ ಹೇಳಿದ್ರು, ಹಠ ಮಾಡಿದ್ಲು. ಹೆಂಡತಿಯರ ಹಠ ಹೇಗೆ ಅಂತ ನಿನಗೂ ಗೊತ್ತುಂಟಲ್ಲ, ಚೆನ್ನಾಗಿಯೇ ಅರಿವುಂಟು. ಹಾಗೆ ಅವಳು ಗೆಲ್ಲನ್ನು ಕೊಯ್ದ್ಲು, ಮುರಿದ್ಲು. ಆಗ ಬಂದವರು ಕೇಳಲಿಕ್ಕೆ ನೀವಿಬ್ರು ಅಲ್ವಾ ಈಗ ನಮ್ಮಲ್ಲಿ. ಅಂದ್ರೆ ಈಗ ಎರಡು ವಿಷಯದಲ್ಲಿ ಇಲ್ಲಿ ಆದದ್ದು ಎಲ್ಲ. ಅವನಿಗೆ ಕೂಡ ಎರಡು ರೀತಿಯ ಸಮಾಧಾನವನ್ನು, ಪರಿಹಾರವನ್ನು ನಾವು ಕೊಟ್ಟಿದ್ದೇವೆ. ಎರಡು ರೀತಿಯ ಲಾಭ ಆಗಿದೆ ಸ್ವರ್ಗಕ್ಕೆ. ಒಂದು, ದುಷ್ಟರ ಸಂಕಷ್ಟವನ್ನು ಅವನಿಗಿದ್ದದನ್ನು ನಿವಾರಿಸಿದ್ದೇವೆ, ಮತ್ತೆ ಕಳೆದುಕೊಂಡು ಹೋದ ಸುವಸ್ತುಗಳನ್ನು ಮರಳಿ ಕೊಟ್ಟಿದ್ದೇವೆ. ಎರಡು ಲಾಭಗಳಾಗುವಾಗ ಈ ಒಂದು ನಷ್ಟ ಆದ್ರೆ ಏನು ಹೇಳಿ ಅಲ್ವಾ? ಓಹೋ, ಈಗ ವಿಚಾರ ಇಷ್ಟ ಅಲ್ವಾ? ಹಾಗಾದ್ರೆ ನಾನು ತಿಳಿದದ್ದು ಅರ್ಧ ವಿಚಾರವಷ್ಟೇ. ಛೆ, ಗೊತ್ತಿದ್ದಿದ್ರೆ ನಾನು ಇಲ್ಲಿಗೆ ಬರುತ್ತಲೇ ಇರ್ತಿರಲಿಲ್ಲ. ಹೌದಾ? ತೊಂದರೆ ಇಲ್ಲ, ಬಂದಿದ್ದೇನೆ, ನಿನ್ನನ್ನು ಕಂಡಿದ್ದೇನೆ. ನೀನು ಮಾಡಿದ್ದು ಖಂಡಿತ ಸರಿಯಯ್ಯ. ಸರಿಯೇ ಅಲ್ವಾ? ಯಾಕಂದ್ರೆ ಇವಳ ಕಾರಣದಿಂದಲೇ ಎಲ್ಲ ಸಿಕ್ಕಿದ್ದು. ಹಾಗಿರುವಾಗ ಇವಳೊಂದು ಗೆಲ್ಲು ಮುರಿದ್ರೆ ಏನೂ ತಪ್ಪಲ್ಲ, ಏನೂ ಅಮಂಗಳವಾಗ್ಲಿಕ್ಕಿಲ್ಲ. ಸರಿ, ಒಂದು ವೇಳೆ ಗೆಲ್ಲನ್ನು ಮುರಿದ್ರು ಅಲ್ಲಿ ಇನ್ನೂ ಕೆಲವು ಚಿಗುರುಗಳು ಬಂದು ಅದು ಸಮೃದ್ಧವಾಗಿ ಬೆಳೆಯಬಹುದು. ಎಲ್ಲ ಅಷ್ಟೇ ಅಲ್ವಾ ಮುರಿದದ್ದು. ಸರಿ, ಚಿಂತೆ ಏನೂ ಇಲ್ಲ, ನಾನು ಹೊರಡ್ತೇನೆ. ನೀವು ಕೈಲಾಸಕ್ಕೆ ಹೋಗಿ, ನಾವು ಭೂಲೋಕಕ್ಕೆ ಹೋಗ್ತೇವೆ. ಸರಿ, ಆಯ್ತಲ್ಲ, ನನಗೆ ಗೊತ್ತುಂಟು ಇದು ಇಲ್ಲಿಗೆ ಬಂದು ಮುಟ್ಟುತ್ತದೆ ಅಂತ. ಅದಕ್ಕೆ ನಾನು ಆಗ ಹಠ ಮಾಡಿ ಬಂದದ್ದು ಇವರೊಟ್ಟಿಗೆ. ಇದು ಎಂತದು ಕತೆ? ಇನ್ನು ನಿಮ್ಮನ್ನು ಕೇಳಿ ಪ್ರಯೋಜನ ಇಲ್ಲ ಸ್ವಾಮಿ. ಮತ್ತೆ ಹರಿ ಹೇಳಿದ್ದಕ್ಕೆಲ್ಲ ನೀವು ಹೌದು ಹೌದು ಎಂಬ ಹಾಗೆ ತಲೆ ಅಲ್ಲಾಡಿಸಿ ಬಿಟ್ರಲ್ಲ. ಇನ್ನು ನಿಮ್ಮಲ್ಲಿ ನನ್ನದೆಂತ ಮಾತು? ಅವನನ್ನೇ ಕೇಳ್ತೇನೆ. ಅಯ್ಯ ಕೃಷ್ಣ, ಪಾಲನೆ ಅಧಿಕಾರಗಳನ್ನು ಒತ್ತುಗಾಡು ಕೃತ್ಯವ ಮಾಡುವುದೇನೋ, ಕೀಳೋ ಮೇಲೆಂಬುದ ಅರೆಯದವಳ ನುಡಿ, ಕೇಳಿದಾಗದ ಒಂದು ಭೂಲೋಕ ಕೊಯ್ಯುವುದೇ ಪಾಲನೆ ಅಧಿಕಾರಗಳನ್ನು. ಅಯ್ಯ ಕೃಷ್ಣ, ನೀನು ಯಾರು? ನಾನು ಯಾರು ಅಂತ ಕೇಳುವುದಾ? ಅಲ್ಲ, ನಿನಗೆ ಅರಿವುಂಟ ಅಂತ ಕೇಳುವುದು ನಾನು. ಕೃಷ್ಣ ಅಲ್ವಾ ನಾನು? ಲೋಕಮುಖಕ್ಕೆ ನೀನೀಗ ಕೃಷ್ಣ ಅಲ್ವಾ? ಹೌದು. ಮೂಲದಲ್ಲಿ ಯಾರು ಎನ್ನುವುದನ್ನು ಮರೆತ ಹಾಗೆ ಕಾಣ್ತಾ ಉಂಟು. ಹಾಗೆ ಕಾಣ್ತಾ ಇದೆಯಾ? ನಿನ್ನ ವರ್ತನೆ ನೋಡುವಾಗ ನನಗೆ ಹಾಗೆ ಅನಿಸ್ತದಯ್ಯ. ಏನು ವರ್ತನೆಯಲ್ಲಿ ಬದಲಾವಣೆ ಕಂಡಿದ್ದೀರಿ? ಇಲ್ಲದಿದ್ರೆ ಈ ಲೋಕದಲ್ಲಿ ನೀನು ಈ ಮನ್ವಂತರದಲ್ಲಿ ಶ್ರೀಕೃಷ್ಣ ಎನ್ನುವ ಅಭಿಧಾನದಿಂದ ಧರೆಗೆ ಅವತರಿಸಿದ್ದೇನೋ ಹೌದು. ಆದ್ರೆ ಮೂಲದಲ್ಲಿ ನೀನು ಯಾರು ಅಂತ ಯೋಚಿಸಿದ್ರೆ ಶ್ರೀಮನ್ ನಾರಾಯಣ ನೀನು. ಆದ್ರೆ ಅದನ್ನು ಮರೆತಿದ್ಯೋ ಎಂಬ ಹಾಗೆ ನಿನ್ನ ವರ್ತನೆ ಇದೆ ಅಲ್ಲ? ಹಾಗೆ ಖಂಡಿತ ಈಗ ಮರೆತ ಹಾಗೆ ಅಲ್ವೋ? ಮತ್ತೆ ಈ ನಿನ್ನ ವ್ಯವಹಾರ ಎಲ್ಲ ನೋಡುವಾಗ ಸತ್ಯಭಾಮೆಯ ಜೊತೆಯಲ್ಲಿ ನೀನು ನಡೆದಂತಹ ರೀತಿ, ಆ ಪಾರಿಜಾತದ ಪುಷ್ಪದ ಕೊಂಬೆಯನ್ನು ನೀನು ಅನುಮತಿ ಕೊಟ್ಟಿಯಲ್ಲ ತರಲಿಕ್ಕೆ. ಇಂಥ ವ್ಯವಹಾರವನ್ನು ನೀನು ಮಾಡಬಹುದು ಹೇಳು? ಸತಿ ಬಯಸಿದ್ದನ್ನು ಪತಿಯಾಗಿ ನಾನು ಅವಳಿಗೆ ಅದನ್ನೇ ನಾನು ಹೇಳ್ತಾ ಇರೋದು. ಸತಿ ಬಯಸಿದ್ಲು ಎಂಬ ಮಾತ್ರಕ್ಕೆ ನೀನು ಇಂತಹ ಕಾರ್ಯವನ್ನು ಮಾಡುವುದಕ್ಕೆ ಉನ್ಮುಖನಾಗಿದ್ದಿ, ಕಾರ್ಯೋನ್ಮುಖನಾಗಿದ್ದಿ. ಆದರೆ ಸತಿ ಬಯಸಿದ್ದೆಲ್ಲವೂ ಸರಿಯೇ? ಅವಳು ವಿವೇಚನಾಪೂರ್ವಕವಾಗಿ ಇದನ್ನು ಮಾಡ್ತಾ ಇದ್ದಾಳೆಯೇ ಎಂಬುದನ್ನು ಗಂಡನಾದಂತಹ ನೀನು ಯೋಚನೆ ಮಾಡಬೇಕಿತ್ತು. ನೀನು ಬರೀ ಅವಳಿಗೆ ಗಂಡನಲ್ಲ, ನೀನು ಇಡೀ ಲೋಕವನ್ನೇ ನಡೆಸಬೇಕಾದವನು.
ಆ ಒಂದು ಧರ್ಮದ ಕಾರ್ಯ ನಿನ್ನ ಕೈಯಲ್ಲಿದೆ. ರಕ್ಷಕ ನೀನು, ಧರ್ಮವನ್ನು ರಕ್ಷಿಸಬೇಕಾದವನು. ಹಾಗಿರುವಾಗ ಸತಿ ಕೇಳಿದ್ಲು ಎಂಬ ಮಾತ್ರಕ್ಕೆ ನೀನು ಅದಕ್ಕೆ ಒಪ್ಪಿಬಿಟ್ಟಿ ಅಲ್ವಾ? ಅವಳು ಹಠಮಾರಿ ಹೆಣ್ಣು, ತನಗೆ ಏನು ಬೇಕು ಅಂತ ಅನಿಸಿದ್ರೆ ಬಿಡುವವಳೇ ಅಲ್ಲ. ನಿನಗೆ ಗೊತ್ತಿದೆ ಇದು, ಬಿಡುವವಳೇ ಅಲ್ಲ. ಅದು ಸರಿಯೋ ತಪ್ಪೋ, ನಾನು ಹೀಗೆ ಮಾಡಬಹುದು, ಅದು ಎಲ್ಲಿರ್ಬೇಕಾದದ್ದು ಎಂಬ ವಿವೇಚನೆಯೇ ಇಲ್ಲದೆ ಹಠ ಮಾಡಿ ಆದ್ರೂ ಅದನ್ನು ಪಡೆದೇ ಸಿದ್ಧ, ಅದಕ್ಕೆ ಏನು ಬೇಕಾದ್ರೂ ಮಾಡ್ತಾಳೆ ಅವಳು. ಅಂತಹ ಸ್ವಾರ್ಥ ಆಲೋಚನೆ ಮಾಡುವವಳು. ಈಗ ಅವಳು ಹಠ ಮಾರಿ ಅವಳು ಸ್ವಾರ್ಥದಲ್ಲಿ ಮಾಡಿದ್ದು ಅಂತ ಹೇಳುವುದಾ ಅಲ್ವೋ? ಆದ್ರೆ ಪತಿಯಾಗಿ ನಾನು ಕಲ್ಪಿಸಿದ್ದು ನನ್ನ ತಪ್ಪು ಅಂತ ನೀನೀಗ ಹೇಳು. ನಾನೀಗ ಹೇಳುದು, ನೀನು ನಿನ್ನ ಮೂಲದ ನಿನ್ನ ಧರ್ಮವನ್ನು ಕೂಡ ನೀನು ನೆನಪಿಸಿಕೊಂಡು ಇದನ್ನು ಅವಳಿಗೆ ಬುದ್ಧಿ ಹೇಳಬೇಕಾಗಿತ್ತು. ವಿವೇಚನೆಯಿಂದ ನೋಡು, ಇದು ಹೀಗಲ್ಲ ಹಾಗೆ ಅಂತ ಬುದ್ಧಿ ಹೇಳಿ ಅವಳನ್ನು ಸರಿದಾರಿಗೆ ತರಬೇಕಾಗಿತ್ತು. ಸೂಕ್ತವಾದ ಕ್ರಮವನ್ನೇ ನೀನು ಕೈಗೊಳ್ಳಬೇಕಿತ್ತು. ಅದು ಬಿಟ್ಟು ಹೆಂಡತಿ ಹೇಳಿದ ಮಾತಿಗೆಲ್ಲ ಅವಳ ಮೋಹ ಪಾಶಕ್ಕೆ ನೀನು ಸೆಳೆತಕ್ಕೆ ಗುರಿಯಾಗಿ ಬಿಟ್ಟು ಹೀಗೆಲ್ಲ ಮಾಡಿದ್ಯಲ್ಲ, ನನಗಿದು ಸರಿ ಅಂತ ಕಾಣುವುದಿಲ್ಲ. ಈಗ ಲೋಕಕ್ಕೆ ಬುದ್ಧಿ ಹೇಳಬೇಕಾದವ ಹೆಂಡತಿಗೆ ಬುದ್ಧಿ ಹೇಳಲಿಲ್ಲ, ಅದರಿಂದಾಗಿ ಅವಳು ಕೆಟ್ಟು ಹೋದ್ಲು ಅಂತ ಹೇಳುವುದು. ಅದೇ ಹೇಳುದು ನಾನು, ನೀನೀಗ ಮಾಡಿದಂತಹ ಕಾರ್ಯದಿಂದ ಮುಂದೆ ಏನು ಪರಿಣಾಮ ಆಗ್ಬೋದು ಅನ್ನೋದನ್ನು ನೀನು ಯೋಚನೆ ಮಾಡಲಿಲ್ಲ. ಅವಳು ಹೇಳಿದ್ಲು ಎಂಬ ಕಾರಣಕ್ಕಾಗಿ ಅವಳ ತಾಳಕ್ಕೆ ತಕ್ಕ ಹಾಗೆ ಕುಣಿದು ಈಗ ಧರೆಗೆ ಅದು ಹೋಗುವ ಹಾಗೆ ನೀನು ಮಾಡ್ತಿ ಅಂತಾದ್ರೆ ಇದು ನನಗೆ ಸೂಕ್ತ ಅಂತ ಕಾಣುವುದಿಲ್ಲ. ಯಾಕಂದ್ರೆ ಇದು ಎಲ್ಲಿರ್ಬೇಕಾದದ್ದು, ನಾಲ್ಕು ಲೋಕದಲ್ಲಿ ಇರ್ಬೇಕಾದಂತಹ ವಸ್ತು. ನನಗನಿಸ್ತದೆ ನೀನು ಮನುಜನಾಗಿ ಈ ಲೋಕಕ್ಕೆ ಬಂದ ಕಾರಣದಿಂದಲೂ ಏನು ಅರಿಷಡ್ವರ್ಗಾದಿ ಮೋಹಗಳಿಂದ, ಈ ಏನು ಮೋಹಗಳು ಇದೆ ಅದರ ಒಂದು ತುಳಿತಕ್ಕೆ ಅಥವಾ ಅದಕ್ಕೆ ಸಿಲುಕಿ ಬಿಟ್ಟಿದ್ಯೋ ಹೇಗೆ ಎನ್ನುವ ಹಾಗೆ. ಇಲ್ಲದಿದ್ರೆ ನೀನು ಮೋಹಪಾಶಕ್ಕೆ ಸಿಲುಕಿ ಬೀಳ್ತಿರ್ಲಿಲ್ಲ. ಹಾಗಾಗಿ ನಾಲ್ಕು ಲೋಕದಲ್ಲಿರುವ ವಸ್ತು ಅದಲ್ಲೇ ಇರಬೇಕಾದದ್ದು ಎಂಬ ವಿವೇಚನೆ ಇಲ್ಲದೆ ನೀನು ಅದನ್ನು ಒಪ್ಪಿಬಿಟ್ಟಿ, ಹೋಗುವ ತಗೊಂಡು ಹೋಗುವ ಎನ್ನೋ ಅವಳ ಮಾತಿಗೆ ನೀನಲ್ಲಿಗೆ ಒಪ್ಪಿಬಿಟ್ಟಿ. ಸರಿಯೇ ಇದು? ಓಹೋ, ಸರಿ ಅಲ್ಲ ಅಂತ ಹೇಳುವುದಾ ಸ್ವಾಮಿ? ಇವಳು ಆರಂಭಿಸಿದ್ದು ನಿಮ್ಮನ್ನು ಉದ್ದೇಶಿಸಿ ಮಾತನಾಡುವುದಕ್ಕೆ, ಮಧ್ಯದಲ್ಲಿ ನನ್ನನ್ನು ಎಳ್ಕೊಂಡು ಬಂದಿದ್ದಾಳೆ. ಕೇಳಿಲ್ವಾ ನಾನು? ಇವಳು ಮಾಡಿದ್ದೇನು ನನಗೆ? ದೂರಿದು ಕೇಳು. ಏನೇ ಏನೇ ಪಾರ್ವತಿ? ಯಾಕಿನ್ನ ನರಕ ಸೊರಗೈಯ ದಿವವಾಗ ದೊರವೇ ಯಾಕೆನ್ನ ನರಕ ಸೂರೆಗೈಯ ದಿವವ ಕಳನ ತೀರಿಸುತ್ತ ಸಲಗೆದ ವಿಚಾರ ತಿಳಿಯೆಯ ಪಾರಿಜಾತ ವೃಕ್ಷದಿಂದ ಊರಿಗೊಯ್ಯೆ ಕೊಂಬೆಯೊಂದು ಪಾರಿಜಾತ ವೃಕ್ಷದಿಂದ ಊರಿಗೊಯ್ಯೆ ಕೊಂಬೆಯೊಂದು ಆರು ನಿನಗೆ ಕೇಳುವ ಅಧಿಕಾರ ಇದ್ದರು ಆರು ನಿನಗೆ ಕೇಳುವ ಅಧಿಕಾರ ಇದ್ದರು ದೂರವೆಯಾಗೆನ್ನ ಪಾರ್ವತಿ, ಏನು ಏನೇ ಏನೇ ಬಂದಂತಹ ನೀನು ಈ ವಿಚಾರವಾಗಿ ಯಾವುದು ಆ ಪಾರಿಜಾತದ ವೃಕ್ಷವನ್ನು ಭೂಲೋಕಕ್ಕೆ ಕೊಂಡೊಯ್ತೇವೆ ಎನ್ನುವ ವಿಚಾರವಾಗಿ ಆಕ್ಷೇಪ ಎತ್ತುತ್ತಾ ನನ್ನ ತೇಜವದೆಗೆ ತೊಡಗಿದೆಯಲ್ಲ ಸ್ವಾರ್ಥಿ, ಹಠಮಾರಿ, ನೀನು ಹೆಂಡತಿಯ ತಾಳಕ್ಕೆ ತಕ್ಕ ಕುಣಿಯುವವನು, ಹೀಗೆಲ್ಲ ಆಕ್ಷೇಪ ಮಾಡಿದಾಗ ನಾನು ಸುಮ್ಮನೆ ಕೈಕಟ್ಟಿ ಕುಳಿತುಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದ? ಇದ್ದದ್ದನ್ನೇ ಹೇಳಿದ್ದಲ್ವ ನಾನು. ಈ ಪ್ರಕರಣದ ಹಿನ್ನೆಲೆ ನಿನಗೆ ಗೊತ್ತಿಲ್ಲದೆ ಮಾತನಾಡ್ತೀಯೋ ಹೇಳುವಾಗೆ ಕಾಣ್ತಾ ಉಂಟು. ನಿನ್ನ ದೃಷ್ಟಿಯಲ್ಲಿ ಏನದು? ದೇವೇಂದ್ರ ಬಂದು ಹೇಳಿದ್ನೋ ಇಲ್ವೋ ಗೊತ್ತಿಲ್ಲ, ನನ್ನವರಂತೂ ಹೇಳಿದ್ದು ನಿನಗೆ ಸಂಪೂರ್ಣ ಅರ್ಥ ಆಗಿದೋ ಇಲ್ವೋ ಗೊತ್ತಿಲ್ಲ. ಈಗ ಬಿಡಿಸಿ ನಾನು ಮತ್ತೊಮ್ಮೆ ಆ ಪ್ರಕರಣವನ್ನು ಹೇಳುವ ಸಂದರ್ಭವನ್ನು ನೀನೇ ಸೃಷ್ಟಿ ಮಾಡ್ತಾ ಇದ್ದಿ. ನಡೆದದ್ದು ಇಷ್ಟು. ನರಕಾಸುರ ಬಂದು ದೇವಲೋಕವನ್ನು ದಾಳಿ ಮಾಡಿದ, ಇಲ್ಲಿಯ ಸುವಸ್ತುಗಳನ್ನೆಲ್ಲ ಕೊಂಡೊಯ್ದಾಗ ಆ ದೇವೇಂದ್ರ ಬಂದು ನಮ್ಮವರಲ್ಲಿ ದೂರಿಕೊಂಡ, ನಾವು ಎಲ್ಲವನ್ನು ಕಳೆದುಕೊಂಡಿದ್ದೇವೆ, ನೀನೇ ಕಾಪಾಡಬೇಕು ಎನ್ನುವ ಹಾಗೆ. ಆ ಹೊತ್ತಿನಲ್ಲಿ ನಾನು ಸ್ವರ್ಗಲೋಕದೆಡೆಗೆ ಬರಬೇಕು ಎನ್ನುವ ಹಾಗೆ ಹಠ ಮಾಡಿದವಳು ಹೌದು. ಅದು ನನ್ನ ಮತ್ತು ನನ್ನ ಗಂಡನ ಮಧ್ಯೆ ನಡೆದ ವಿಚಾರ. ಇದರ ಬಗ್ಗೆ ನೀನು ಆಕ್ಷೇಪ ಎತ್ತಿ ಹಠ ಮಾರಿ ಇನ್ನೊಂದು ಮತ್ತೊಂದು ಬಿಡುವ ವಿಚಾರ. ಬಂದಿದ್ದೇವೆ, ನರಕಾಸುರನಿಗೆ ಬೇಕಾದಂತಹ ನರಕಾಸುರನನ್ನು ವಧಿಸಿ ದೇವೇಂದ್ರನಿಗೆ ಕೊಡಬೇಕಾದಂಥ ಸ್ವರ್ಗಲೋಕವನ್ನು ಮತ್ತೆ ಮರಳಿಸಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ಅವ ವಶಪಡಿಸಿಕೊಂಡಿದ್ದಂತಹ ಅದಿತಿ ದೇವಿಯ ಕುಂಡಲವನ್ನು, ಮಣಿಶೈಲವನ್ನು ಎಲ್ಲವನ್ನು ಒಪ್ಪಿಸಿದ್ದೇವೆ. ಇನ್ನೊಂದು ಗುಟ್ಟಿನ ವಿಚಾರ ಹೇಳಬೇಕು ನಿನಗೆ. ಈ ಪ್ರಕರಣ ಗೊತ್ತುಂಟೋ ಇಲ್ವೋ ಗೊತ್ತಿಲ್ಲ. ಏನು? ನರಕಾಸುರನೊಂದಿಗೆ ಹೋರಾಟವನ್ನು ಮಾಡುತ್ತಾ
ನನ್ನವರು ಧರಾಶಾಹಿಯಾಗಿ ಬಿಟ್ಟಿದ್ರು, ಒಂದು ಗಳಿಗೆ ಮೂರ್ಛಿತರೇ ಆಗಿ ಬಿಟ್ಟಿದ್ರು. ಆಮೇಲೆ ಅವನೊಂದಿಗೆ ನಾನು ಹೋರಾಡ್ಲಿಕ್ಕಿಲ್ಲ, ದ್ವಾರಕೆಗೆ ಹೋಗುವ ಮತ್ತೆ ಮರಳೋಣ ಅಂತ ಹೇಳಿದ್ರು. ಆಗ ನಾನು ಇದೇ ಹಠಮಾರಿ ಹೆಣ್ಣು, ಸ್ವಾರ್ಥಿ ಹೆಣ್ಣು, ಧೈರ್ಯಶಾಲಿಯಾಗಿ ಹೋಗಿ ಆ ನರಕಾಸುರನನ್ನು ಕೆಡಗಿ ಅವ ಸಾಯುವಂತೆ ಮಾಡಿದವಳು. ಓಹೋ, ಇವರು ನೆಪಕ್ಕೆ ಮತ್ತೆ ಕೊನೆಗೆ ಬಂದು ನನ್ನೊಂದಿಗೆ ಬಾಣವನ್ನು ಹಿಡ್ಕೊಂಡು ಚಕ್ರವನ್ನು ನೀನು ಹಿಡ್ಕೊಂಡು ಅವ್ರ ಚಕ್ರ ಹಿಡಿದದು ಮಾತ್ರ ಅಂತ ಹೇಳುದು ಹಿಡಿದದ್ದು ನೀನು. ಮಾತ್ರಪ್ಪ, ಕೊಂದವಳು ನಾನೇ, ನರಕಾಸುರನ್ನು ಕೊಂದದ್ದು ನಾನೇ. ಸತ್ಯ ಹೇಳಬೇಕಾದ್ರೆ ದೇವೇಂದ್ರನಿಗೆ ನಾವು ಕೊಟ್ಟಂತಹ ಸ್ವರ್ಗಲೋಕ ನನ್ನ ಕಾರಣದಿಂದಲಾಗಿ ಅವರಿಗೆ ಮರಳಿ ಸಿಕ್ಕಿದೆ. ಈಗ ಇಷ್ಟೆಲ್ಲ ಪ್ರಕರಣ ನಡೆದ ಮೇಲೆ ನಾವೇ ಒಪ್ಪಿಸಿದ ಸ್ವರ್ಗದ ಆ ನಂದನವನದ ಪಾರಿಜಾತ ವೃಕ್ಷದ ಒಂದು ಗೆಲ್ಲನ್ನು ಭೂಲೋಕಕ್ಕೆ ಕೊಂಡೋದ್ರೆ ನಿನ್ನದು ಎಂಥದ್ದೇ ಆಕ್ಷೇಪ? ದೇವೇಂದ್ರ ಮಾತನಾಡುವುದಿಲ್ಲ, ನಮ್ಮವರು ಮಾತನಾಡುವುದಿಲ್ಲ. ನಿನ್ನವರು ವಿಚಾರವನ್ನು ತಿಳಿದು ಸರಿ ಸರಿ ನಾನು ಇದಕ್ಕಿಲ್ಲ ಹೋಗುವ ಹೇಳಿದ್ರೆ ಕಾಲು ಕೆರೆದು ಜಗಳಕ್ಕೆ ಬರುವಾಗೆ ಬರ್ತಾಳಲ್ಲ. ಗಳುಹ ಬೇಡ, ಗಳಹ ಬೇಡ ಮಾಮಿ, ನಾಗ ಬೇಡಗಲೆಂದು ತ್ರಿಮೂರ್ತಿಗಳು ಒಲಿದು ದುರರಿಗಿದ್ದಾರಿದನು ಇಳೆಗೆ ಒಯ್ಯುವುದೇ. ಹಲವು ನದಿಯಾರಿದ್ದಾರವರ ಬಳಿಗೆ ಹೋಗದಂತೆ ಮರುಳುಗೊಳಿಸಿ ವರನ ಮಾನ ಕಳೆವ ಅಳಿವನಮನು ಗಳಗ ಬೇಡ ಭಾವಿಯೇ. ಭಾಮೆ, ನೀನು ಹೇಳುವುದೆಲ್ಲ ಸರಿ. ಯುದ್ಧದ ಸಮಯದಲ್ಲಿ ನೀನು ನೆರವಾಗಿದ್ದಿ, ಎಲ್ಲ ಸರಿ. ಸುವಸ್ತುಗಳನ್ನೆಲ್ಲ ಹಿಂದಿರುಗಿಸಿದ್ದೀರಿ. ಪಾರಿಜಾತದ ವೃಕ್ಷ ಎಲ್ಲಿರಬೇಕೋ ಅಲ್ಲಿರಬೇಕು. ಉಂಟಲ್ಲ, ನೀನು ಎಲ್ಲ ರೀತಿಯಲ್ಲಿ ಅದರ ಸೌಂದರ್ಯವನ್ನು ಅನುಭವಿಸಬಹುದಿತ್ತು. ಅದನ್ನು ಅನುಭವಿಸಿ ಅದು ಎಲ್ಲಿರ್ಬೇಕು, ಉಚಿತ ಸ್ಥಾನೋಚಿತವಾಗಿ ಇರಬೇಕು. ಯಾವುದಾದ್ರೂ ಇರುವುದಾದ್ರೆ ಆಗ್ಲೇ ಅದಕ್ಕೆ ಒಂದು ಗೌರವ ಅಂತ ಇರಬಹುದು. ಹಿಂದೆ ತ್ರಿಮೂರ್ತಿಗಳಿಂದ ನಿರ್ಣಯ ಆದಂತಹ ವಿಷಯ ಇದು.